ಸಂಗೀತ ಕಾರ್ಯಕ್ರಮಕ್ಕೆ ಅವಕಾಶ ನೀಡುವುದರೊಂದಿಗೆ ನಮ್ಮಲ್ಲಿರುವಂತಹ ಪ್ರತಿಭೆಗೆ ಪ್ರೋತ್ಸಾಹ ನೀಡುವಂತ ನಮ್ಮೆಲ್ಲರ ಆತ್ಮೀಯ ಮಿಥುನ ನನಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಅವರದೇ ಆದಂತಹ ಒಂದು ಗೀತೆ ಇದೆ, ಅವರ ಅಚ್ಚುಮೆಚ್ಚಿನ ಗೀತೆ. ಶಂಕರ್ ನಾಗ್ ಅವರು ಅಭಿನಯಿಸಿರುವಂತಹ ಒಂದು ಚಲನಚಿತ್ರದ ಗೀತೆಯನ್ನು ಅವರಿಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೇನೆ, ಕೇಳಿ. ಆಗಮಿಸಿರುವಂತಹ ಜನಪ್ರತಿನಿಧಿಗಳು, ದಯವಿಟ್ಟು ಜನಪ್ರತಿನಿಧಿಗಳಿಗಾಗಿ ವಿಶೇಷವಾದಂತಹ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಲ್ಲಿ ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜನಪ್ರತಿನಿಧಿಗಳಲ್ಲದವರು ದಯವಿಟ್ಟು ಅಲ್ಲಿ ಆಸೀನರಾಗಬಾರದು. ಜನಪ್ರತಿನಿಧಿಗಳಿಗಾಗಿ ವಿವಿಧ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೆ ಪುರಸಭೆಯ ಸದಸ್ಯರಿಗಾಗಿ ಆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅವರಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅಲ್ಲಿಯ ತನಕ ಪ್ರಕಾಶ್ ಕಿನ್ನಿಗೋಳಿ ಅವರ ಸುಮಧುರ ಸಂಗೀತ ನಮ್ಮನ್ನೆಲ್ಲರನ್ನು ಕೂಡ ರಂಜಿಸಲಿಕ್ಕಿದೆ. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಎಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ಬಾರದೆ ಉತ್ಸವ ಸಾಗುಲ್ಲ. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಎಣ್ಣಿಗೆ. ನೀರಾಗಲೇನೆನ ಮೈಯ ಮೇಲೆ ಜಾರಿ ಹೋಗಲು, ರಾಜಾಗಲೇನೆನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನೆನ ನಿನ್ನ ಕೋಪ ತಪ್ಪು ಮಾಡಲು, ತೇರಾಗಲೇನೆನ ನಿನ್ನ ಹೊತ್ತುಕೊಂಡು ಹೋಗಲು. ಕೇಳದೆ ವರವ ಕೊಡಳು, ಹೊಗಳದೆ ನಾರಿ ಮನಸ್ಸು ಕೊಡಳು. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಲಾ 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 la 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 la. ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ, ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ, ಮಿಂಚು ಮಳೆ ನಿನ್ನ ಮಾತು ಕೇಳುತ್ತಿದ್ದರೆ,
ನೀರೆ ಸಾಗರ ನಿನ್ನ ಮಾವ ಹೀಗೆ ಇದ್ದರೆ ಓಡಲೆ ನೀನು ಜಿಂಕೆಯಾದೆ ಹಾರದೆ ನಾನು ಹಕ್ಕಿಯಾದೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗುಲ್ಲ ಗೀತಾಂಜಲಿ ಹಾಲು ಗೆನ್ನಿಗೆ ಪರಿಗಣ್ಣಿಗೆ ನಮೂರ ಎಣ್ಣಿಗೆ ಪುಷ್ಪಾಂಜಲಿ ತೊಂಡೆಯಣ್ಣಿಗೆ ಬಾಳೆದಿಂಡಿಗೆ ಅಳಿಬೆಯಣ್ಣಿಗೆ. ಒಮ್ಮೆ ಎಲ್ಲರೂ ಕೂಡ ಮಿಥುನ್ ರೈ ಅವರಿಗೆ ಕೈ ಚಪ್ಪಾಳೆ ಮೂಲಕ ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಈ ಕೈ ಚಪ್ಪಾಳೆಯ ಗುಟ್ಟು ಏನಂತ ಹೇಳಿ ಬಹಳಷ್ಟು ಕಲಾವಿದರಿಗೆ ಪ್ರೋತ್ಸಾಹ ಮಾಡುವಂತ ಸನ್ಮಾನ್ಯ ಮಿಥುನ್ ರೈ ಅವರು ನಮಗೆ ಪ್ರತಿ ವೇದಿಕೆಯಲ್ಲೂ ಕೂಡ ಅವಕಾಶವನ್ನು ನೀಡ್ತಾ ಇದ್ದಾರೆ. ಅವ್ರಿಗೋಸ್ಕರ ವೈಯಕ್ತಿಕ ನೆಲೆಯಲ್ಲಿ ನಾನು ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಮತ್ತೊಮ್ಮೆ ಹಸನಬ್ಬ ಇವರ ಮಧುರ ಧ್ವನಿಯಲ್ಲಿ ಗೀತೆ ಮುಂದುವರಲಿಕ್ಕಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಯೋಜನೆಗಳ ಅನುಷ್ಠಾನಗೊಂಡ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶ ಈ ಮೂಡಬಿದ್ರೆಯ ಸ್ವರಾಜ್ ಮೈದಾನದಲ್ಲಿ ಬಹಳಷ್ಟು ಜನ ಈಗಾಗಲೇ ಸೇರಿಕೊಳ್ತಾ ಇದ್ದಾರೆ. ಸಮಾವೇಶವ ಇನ್ನೇನೆ ಕೆಲವು ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಬಂದಂತಹ ನಿಮಗೆಲ್ಲರೂ ಕೂಡ ಜಿಲ್ಲಾಡಳಿತ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ऐसा मौका फिर कहाँ मिलेगा, हमारा जैसा दिल कहाँ मिलेगा। आओ तुमको दिखलाता हूँ भैरव के एक रंगी शाव। देखो 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 ऐसा मौका फिर कहाँ मिलेगा, हमारा जैसा दिल कहाँ मिलेगा। तुमको दिखलाता हूँ भैरव के एक रंगीन शाव। देखो 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 प्यारी देखो ये परियों की टोली, मीठी मीठी जिनकी बोली, क्या क्या दिल कर रंग जमाए, जलवे के ये आदमी टोली। देखो ये परियों की टोली, मीठी मीठी जिनकी बोली, क्या क्या दिल कर रंग जमाए, जलवे से ये आदमी टोली। ऐसा मौका फिर कहाँ मिलेगा, हमारा जैसा दिल कहाँ मिलेगा। आओ तुमको दिखलाता हूँ भैरव के एक रंगीन शाव। देखो 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 रंगीन प्यारी हाथों में हाथों को ढाले, फिरते हैं आशिक निराले। ढूंढो यहाँ तुम भी साथी, मिल जाएंगे हुस्न वाली। हाथों में हाथों को डाले, फिरते हैं आशिक निराले।
ढूंढो यहाँ तुम भी साथी, मिल जाएंगे हुस्न वाली। ऐसा मौका फिर कहाँ मिलेगा, हमारा जैसा दिल कहाँ मिलेगा। आओ तुमको दिखलाता हूँ भैरत के एक रंगीन शाव। देखो 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 रंगीन प्यारी। अपने दिल का मन भर लो, मर जाओगे प्यार कर लो। कल का सपना किसने देखा, इन राह से आज गुजर लो। अपने दिल का मन भर लो, मर जाओगे प्यार कर लो। कल का सपना किसने देखा, इन राहों से आज गुजर लो। ऐसा मौका फिर कहाँ मिलेगा, हमारा जैसा दिल कहाँ मिलेगा। आओ तुमको दिखलाता हूँ भैरत के एक रंगीन शाव। देखो 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 रंगीन प्यारी। ऐसा मौका फिर कहाँ मिलेगा, हमारा जैसा दिल कहाँ मिलेगा। आओ तुमको दिखलाता हूँ भैरत के एक रंगीन शाव। देखो 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 रंगीन बद्रा, रंगीन बद्रा, रंगीन बद्रा। ಹಸನಬ್ಬ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮೂಡುಬಿದ್ರೆ ಹಾಗೂ ತಾಲೂಕು ಪಂಚಾಯತ್ ಮೂಡುಬಿದ್ರೆ, ಸ್ಥಳೀಯ ಸಂಸ್ಥೆಗಳು ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಇಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಘನ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸಭಾಂಗಣಕ್ಕೆ ಆಗಮಿಸಲಿಕ್ಕಿದ್ದಾರೆ. ಹಾಗಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಹಾಗಾಗಿ ಉಪಹಾರವನ್ನ ಸೇವಿಸಿರುವಂತಹ ಎಲ್ಲ ಬಂಧುಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳು ಅನ್ನಭಾಗ್ಯ, ಗೃಹ ಜ್ಯೋತಿ, ಶಕ್ತಿ, ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ ಕರ್ನಾಟಕದ ಜನತೆಗೆ ಶಕ್ತಿಯನ್ನು ತುಂಬುವಂತಹ ನಿಟ್ಟಿನಲ್ಲಿ ಈ ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಜಾರಿಗೊಂಡಿದೆ. ಹಾಗೂ ಹಲವಾರು ಮಂದಿ ಫಲಾನುಭವಿಗಳು ನಮ್ಮ ಜೊತೆಗೆ ಇದ್ದಾರೆ. ಈ ಸಮಾವೇಶದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಉಪಹಾರವನ್ನ ಸ್ವೀಕರಿಸಿದವರು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಪ್ರಕಾಶ್ ಕಿನ್ನಿಗೋಳಿ ಅವರಿಂದ ಒಂದು ಸಂಗೀತ. ಅಪೇಕ್ಷೆಯ ಗೀತೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಜೊತೆಯಲ್ಲಿ ದೇವರು ಎನ್ನುವಂತಹ ನಂಬಿಕೆ ಇರುವಂತಹ ವಾಸ್ತವ್ಯ ವಿಚಾರಗಳನ್ನು ಸಾಹಿತ್ಯ ಆಧಾರಿತದಲ್ಲಿ ಅಳವಡಿಸಿಕೊಂಡಂತ ಓಂ ಚಿತ್ರದಿಂದ ಆಯ್ದಂತಹ ಗೀತೆ ಅಪೇಕ್ಷೆ ಪಟ್ಟಿದ್ದಾರೆ. ಆ ಗೀತೆಯನ್ನು ಇದೀಗ ಮತ್ತೊಮ್ಮೆ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ವಿ. ಹಲ್ ಹಲ್
आत्मानंद साकार आनंद साकार ओ वेदांतर्य जयकार आध्यात्माभिमधुसार Thank you. ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸು ಆರಾಧಿಸು ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು
ಸೋತು ತಲೆಯಬಾಗದು. ಗೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲರಿಗಿದ್ದು ನೀರುಗಿಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನಿನ್ನ ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ ಹೆಣ್ಣೆಲೆ ಕಾಯೋ ವಿನಯದಿ ಹೀಗೆ. ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಗುರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಎದುರಿಗೊಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ, ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯಬಾಗದು. ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಇಂದಿನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ. ಉಪಹಾರವನ್ನು ಸ್ವೀಕರಿಸಿರುವಂತಹ ಎಲ್ಲ ಬಂಧುಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು. ಅದೇ ರೀತಿ ಇಂದಿನ ಫಲಾನುಭವಿಗಳ ಅನಿಸಿಕೆಯನ್ನು ಹೇಳಲಿಕ್ಕಿರುವಂತಹ ಶ್ರೀಮತಿ ಬೇಬಿ ಬಂಗಬೆಟ್ಟು, ಇಂದಿರಾ ಬೆಳವಾಯಿ, ಮರಿಯಾ ಲೋಬೋ ಹಾಗೂ ಸೌಮ್ಯ ಪುತ್ತಿಗೆ ನೀವು ದಯವಿಟ್ಟು ವೇದಿಕೆಯ ಎಡಭಾಗಕ್ಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಐದು ಗ್ಯಾರಂಟಿ ಯೋಜನೆಗಳಿಗೆ 5 ಕೌಂಟರ್ ಮಾಡಲಾಗಿದೆ. ದಯವಿಟ್ಟು ತಾವು ಗಮನಿಸಬೇಕು. ಇದು ಸಭಾ ಕಾರ್ಯಕ್ರಮದ ಬಳಿಕ, ಈಗ ಯಾರೂ ಕೂಡ ಅಲ್ಲಿಗೆ ತೆರಳಬಾರದು. ಸಭಾ ಕಾರ್ಯಕ್ರಮದ ಬಳಿಕ ತಮ್ಮ ಅಹವಾಲುಗಳಿದ್ರೆ ಸಮಸ್ಯೆಗಳಿದ್ರೆ ಅದನ್ನ ತಿಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈಗ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ, ಹಾಗಾಗಿ ಯಾರೂ ಕೂಡ ದಯವಿಟ್ಟು ಈಗ ಕೌಂಟರ್ ಬಳಿಗೆ ತೆರಳಬೇಡಿ. ಅಲ್ಲಿ ಫ್ರೀ ಮೆಡಿಕಲ್ ಚೆಕಪ್ ಮಾತ್ರ ಆಗ್ತಾ ಇದೆ,
ಅದೇ ರೀತಿ ಸಭಾ ಕಾರ್ಯಕ್ರಮದ ಬಳಿಕ ಉಮೇಶ್ ಮಿಜಾರು ಅವರ ತಂಡದಿಂದ ತೆಲಿಕೆದ ಗೊಂಚಲು ಎನ್ನುವಂತ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿಯೂ ಕೂಡ ತಾವು ಉಪಸ್ಥಿತರಿರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಉಸ್ತುವಾರಿ ಮಂತ್ರಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಹಾಗಾಗಿ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ಳುತ್ತದೆ. ಘನ ಕರ್ನಾಟಕ ಸರ್ಕಾರ ತನ್ನ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕದ ಜನತೆಗೆ ಕೊಟ್ಟಿದೆ. ಅನ್ನಭಾಗ್ಯ, ಗೃಹ ಜ್ಯೋತಿ, ಶಕ್ತಿ, ಗೃಹಲಕ್ಷ್ಮಿ ಹಾಗೆ ಯುವ ನಿಧಿ ಎನ್ನುವಂತ ಹೆಸರಿನೊಂದಿಗೆ ಕರ್ನಾಟಕದ ಎಲ್ಲ ಬಂಧುಗಳು ಕೂಡ ಇದರ ಸದುಪಯೋಗವನ್ನ ಪಡ್ಕೊಂಡು ಸಶಕ್ತರಾಗಬೇಕೆನ್ನುವಂತ ದೃಷ್ಟಿಯಿಂದ ಈ ಯೋಜನೆಗಳನ್ನ ಜಾರಿಗೊಳಿಸಲಾಗಿದೆ. ಹಸಿವು ಮುಕ್ತ ಕರ್ನಾಟಕ ಎನ್ನುವಂತ ಘೋಷಣೆಯೊಂದಿಗೆ ಅನ್ನಭಾಗ್ಯ ಯೋಜನೆ, ಉಚಿತ ಬೆಳಕು ಸುಸ್ಥಿರ ಬದುಕು ಎನ್ನುವಂತಹ ಘೋಷಣೆಯೊಂದಿಗೆ ಗೃಹ ಜ್ಯೋತಿಯನ್ನ, ಅದೇ ರೀತಿ ಕರ್ನಾಟಕದ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ನೀಡಲಿಕ್ಕಾಗಿ ಶಕ್ತಿ, ಅದೇ ರೀತಿ ಕುಟುಂಬದ ಯಜಮಾನಿಗೆ ಶಕ್ತಿಯನ್ನು ನೀಡುವಂತಹ ಒಂದು ಗೃಹಲಕ್ಷ್ಮಿ ಎನ್ನುವಂತಹ ಯೋಜನೆ, ಹಾಗೆ ನಿರುದ್ಯೋಗಿ ಯುವಕರಿಗೆ ಸಶಕ್ತರಾಗ್ಲಿಕ್ಕೋಸ್ಕರ ಯುವ ನಿಧಿ ಎನ್ನುವಂತಹ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಕರ್ನಾಟಕದ ತುಂಬ ಜನ ಬಂಧುಗಳು ಅದರ ಸದುಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಪಡ್ಕೊಳ್ಳಿಕ್ಕಿದ್ದಾರೆ. ಈ ಕಾರ್ಯಕ್ರಮ, ಈ ಯೋಜನೆಯ ಸ್ಫೂರ್ತಿ ಅಂತ ಭಾವಿಸಿಕೊಡ್ತಾ ಇದೀಗ ಈ ವೇದಿಕೆಯಲ್ಲಿ ಸಮಾವೇಶ ಸಂಪನ್ನಗೊಳ್ಳಿಕ್ಕಿದೆ ಬಂಧುಗಳೇ. ಬಾಜು ತಾಲ ತಗದಗತ ತಾಲ ತಗದಗತ ತಾಲ ತಗದಗತ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿಯಲೆ ನಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಯೋಗದ ಗುಂಡಿ ಒಡೆಯ ನಾನೆಂದು ಕೂಗಿಯಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಗಡ ಸೇರಿಸುವ ಬಂಡಿ. ಜ್ಞಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾರ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟ್ಯಕ್ಕೆ ನಾಡೆ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಗಿಂತ, ಭಾರತ ಮಾಸ್ತಿಗಿಂತ ಧನ್ಯವೀ ಕನ್ನಡ. ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ದುಃಖಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿಗಡ ಸೇರಿಸುವ ಬಂಡಿ.
ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಸಲ್ದಿಟ್ಟಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ದಡ ಸೇರಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಪ್ರಕಾಶ್ ಕಿನ್ನಿಗೋಳಿಯವರು ಸಮುದ್ರ ಕಂಠದಿಂದ ನಮ್ಮ ಮುಂದೆ ಸ್ಫೂರ್ತಿಯುತ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನ ನಾವೆಲ್ಲರೂ ಕೂಡ ತಟ್ಟಬಹುದು ಅಂತ ಅಂದ್ಕೊಳ್ತೇನೆ. ಬಂಧುಗಳೇ, ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಈ ಪಂಚ ಗ್ಯಾರಂಟಿ ಯೋಜನೆಗಳ ಮೂಡುಬಿದಿರೆ ತಾಲೂಕು ಮಟ್ಟದ ಫಲಾನುಭವಿಗಳ ಸಮಾವೇಶ ಇವತ್ತು ಇಲ್ಲಿ ನೆರವೇರಲಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರು ಇವತ್ತು ಈ ಕಾರ್ಯಕ್ರಮವನ್ನ ಇಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಇಲ್ಲಿಗೆ ಆಗಮಿಸಿ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಈಗಾಗಲೇ ಪತ್ರಿಕಾ ಮಾಧ್ಯಮದವರು, ಗಣ್ಯರು ಹಾಗೆ ಫಲಾನುಭವಿಗಳು ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಿ. ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ, 5 ಗ್ಯಾರಂಟಿ ಯೋಜನೆಗಳಿಗೆ 5 ಕೌಂಟರ್ಗಳನ್ನು ತೆರೆಯಲಾಗಿದೆ. ಆದರೆ ಸಭಾ ಕಾರ್ಯಕ್ರಮ ಮುಗಿದ ಬಳಿಕವೇ ತಾವು ಅಲ್ಲಿಗೆ ಹೋಗಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಉಮೇಶ್ ಮಿಜಾರು ಮತ್ತು ತಂಡದವರಿಂದ ತೆಲಿಕೆದ ಗೊಂಚಲು ಎನ್ನುವಂತಹ ಹಾಸ್ಯಮಯ ಕಾರ್ಯಕ್ರಮ ಕೂಡ 1 ಗಂಟೆಗಳ ಕಾಲ ನಡೆಯಲಿಕ್ಕಿದೆ. ಅದರಲ್ಲಿಯೂ ಕೂಡ ತಮ್ಮ ಉಪಸ್ಥಿತಿಯನ್ನ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಸಿವು ಮುಕ್ತ ಕರ್ನಾಟಕ ಎನ್ನುವಂತಹ ಘೋಷಣೆಯೊಂದಿಗೆ ಅನ್ನಭಾಗ್ಯ, ಉಚಿತ ಬೆಳಕು ಸುಸ್ಥಿರ ಬದುಕು ಎನ್ನುವಂತಹ ಘೋಷಣೆಯೊಂದಿಗೆ ಗೃಹ ಜ್ಯೋತಿ, ಕರ್ನಾಟಕದಾದ್ಯಂತ ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆ, ಮನೆಯ ಯಜಮಾನಿಗೆ ಶಕ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ, ಅದೇ ರೀತಿ ನಿರುದ್ಯೋಗಿ ಯುವಕರಿಗೆ ಶಕ್ತಿಯನ್ನ ನೀಡುವಂತಹ ದೃಷ್ಟಿಯಿಂದ ಯುವ ನಿಧಿ. ಈ 5 ಪಂಚ ಕಾರ್ಯಕ್ರಮಗಳು, ಪಂಚ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ. ಈ ಎಲ್ಲ ಯೋಜನೆಗಳು ಈಗಾಗಲೇ ಆರಂಭಗೊಂಡಿದ್ದು ಫಲಾನುಭವಿಗಳಿಗೆ ತಲುಪ್ತಾ ಇದೆ ಎನ್ನುವಂಥದ್ದು ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿರುವುದೇ ಸಾಕ್ಷಿ ಅಂತ ಅಂದುಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗಾಗಿ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆಗಮಿಸಲಿಕ್ಕಿದ್ದಾರೆ. ಜೊತೆಗೆ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿರುವ ಶ್ರೀ ಮಂಜುನಾಥ್ ಭಂಡಾರಿ ಹಾಗೂ ಶ್ರೀ ಹರೀಶ್ ಕುಮಾರ್ ಅವರು ಆಗಮಿಸಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರುವ ಶ್ರೀ ಮುಲ್ಲೈ ಮೊಹಿಲನ್ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಡಾಕ್ಟರ್ ಆನಂದ್ ಕೆ ಅವರು, ಹಾಗೆ ಮಂಗಳೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿರುವ ಶ್ರೀ ಹರ್ಷವರ್ಧನ್ ಸರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಹಾಗೆ ಮಂಗಳೂರು ನಗರ ಕಮಿಷನರೇಟ್ ಪೊಲೀಸ್ ಕಮಿಷನರ್ ಶ್ರೀ ಅನುಪಮ್ ಅಗರ್ವಾಲ್ ಅವರು, ಮೂಡಬಿದ್ರೆ ತಾಲೂಕಿನ ತಹಶೀಲ್ದಾರ್ ಆಗಿರುವ ಶ್ರೀ ಪ್ರದೀಪ್ ಕುರ್ಡೇಕರ್ ಅವರು, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಶ್ರೀ ಲೋಕೇಶ್ ಅವರು, ಹಾಗೆ ಮೂಡುಬಿದ್ರೆಯಲ್ಲಿ ನಡೀತಾ ಇರುವಂತಹ ಈ ಸಮಾವೇಶದ ನೋಡಲ್ ಆಫೀಸರ್ ಆಗಿರುವ ಶ್ರೀ ಗೋಕುಲ್ದಾಸ್ ನಾಯಕ್ ಅವರು ನಮ್ಮ ಜೊತೆಗೆ ಭಾಗವಹಿಸಲಿಕ್ಕಿದ್ದಾರೆ. ಬಹಳ ಮುಖ್ಯವಾಗಿ ತುಂಬ ಸಂಖ್ಯೆಯಲ್ಲಿ ಫಲಾನುಭವಿಗಳು ನೀವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮ ಸಂಖ್ಯೆ ನೋಡಿದಾಗಲೇ ಈ ಸಮಾವೇಶದ ಯಶಸ್ಸು ಹಾಗೂ ಈ ಪಂಚ ಗ್ಯಾರಂಟಿಗಳ ಯಶಸ್ಸು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ.
ಅದೇ ರೀತಿ ಫಲಾನುಭವಿಗಳಾಗಿರುವ ಶ್ರೀಮತಿ ಬೇಬಿ ಬಂಗಬೆಟ್ಟು ಹಾಗೆ ಇಂದಿರಾ ಬೆಳುವಾಯಿ, ಮರಿಯಾ ಲೋಬು ಹಾಗೂ ಸೌಮ್ಯ ಪುತ್ತಿಗೆ ವೇದಿಕೆಯ ಎಡಭಾಗಕ್ಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮೂಡುಬಿದಿರೆ ತಾಲೂಕು ಮಟ್ಟದ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಪ್ರಾರಂಭಗೊಳ್ಳುತ್ತದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಪುರಸಭೆಯ ಸದಸ್ಯರು ಇಲ್ಲಿ ಬಂದಿದ್ರೆ ತಮಗಾಗಿ ವಿಶೇಷವಾಗಿ ಜನಪ್ರತಿನಿಧಿಗಳಿಗಾಗಿ ಆಸನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿಗೆ ಬರಬೇಕು ಅಂತ ಬಂದು ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿ ರತ್ನಾಡ್ಯಾಂ ವಂದೇ ಭಾರತ ಮಾತರಂ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತ, ನಮ್ಮ ಕನ್ನಡಾಂಬೆಯ ಕೂಸುಗಳು ನಾವೆಲ್ಲರೂ ಕೂಡ ಕರ್ನಾಟಕ ಘನ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಮೂಡಬಿದರೆ ತಾಲೂಕು ಮಟ್ಟದ ಸಮಾವೇಶದಲ್ಲಿ ನಾವಿದ್ದೇವೆ. ಈಗಾಗಲೇ ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಅದೇ ರೀತಿ ಶ್ರೀ ಮಂಜುನಾಥ್ ಭಂಡಾರಿಯವರು ಹಾಗೆ ಶ್ರೀ ಹರೀಶ್ ಕುಮಾರ್ ಅವರು, ಜಿಲ್ಲಾಧಿಕಾರಿಗಳು ಹಾಗೆ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಮಂಗಳೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿರುವ ಶ್ರೀ ಹರ್ಷವರ್ಧನ್ ಅವರು,
ಪೊಲೀಸ್ ಕಮಿಷನರ್ ಅನುಪಾಲ್ ಅಗರ್ವಾಲ್ ಅವರು ಹಾಗೆ ಮೂಡಬಿದ್ರೆ ತಾಲೂಕಿನ ತಹಶೀಲ್ದಾರ್ ಆಗಿರುವ ಸನ್ಮಾನ್ಯ ಶ್ರೀ ಪ್ರದೀಪ್ ಕುರ್ಡೇಕರ್ ಅವರು, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಶ್ರೀ ಲೋಕೇಶ್ ಅವರು, ಹಾಗೆ ಗೇರು ಅಭಿವೃದ್ಧಿ ನಿಗಮ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀಮತಿ ಮಮತಾ ಗಟ್ಟಿ ಮೇಡಮ್ ಅವರು ಆಗಮಿಸಿದ್ದಾರೆ. ಇವರೆಲ್ಲರೂ ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು. ಜೊತೆಗೆ ಇಂದಿನ ಈ ಕಾರ್ಯಕ್ರಮದ ನೋಡಲ್ ಆಫೀಸರ್ ಆಗಿರುವ ಶ್ರೀ ಗೋಕುಲ್ದಾಸ್ ನಾಯಕ್ ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಮೂಡಬಿದ್ರೆ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೆ ಇಲ್ಲಿನ ಸ್ಥಳೀಯ ಸಂಸ್ಥೆಗಳ ಆಶ್ರಯದಲ್ಲಿ ಮೂಡಬಿದ್ರೆ ತಾಲೂಕು ಮಟ್ಟದ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಇವತ್ತು ಈಗ ಇಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಇದನ್ನ ನಾವೀಗ ರಸಋಷಿ ಕುವೆಂಪು ಅವರು ವಿರಚಿತ ನಾಡಗೀತೆಯೊಂದಿಗೆ ಪ್ರಾರಂಭಗೊಳಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಎದ್ದು ನಿಂತು ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ವೀಡೆ. जय भारत जननीय तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಅಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರರಿಯ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೈಲಪ ವೈಸಳರಾಳಿದ ನಾಡೆ, ಶಂಕರ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ, ಚೈತನ್ಯ ಪರಮ ಅಂಶ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ಜನಗಣವೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಯ, ಕನ್ನಡ ತಾಯಿಯ ಮಕ್ಕಳ ಧ್ಯೇಯ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ.
ಕುವೆಂಪು ವಿರಚಿತ ನಾಡಗೀತೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದೇವೆ. ಬಂಧುಗಳೇ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರನ್ನು ಹಾಗೂ ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳಿ ಮೂಡುಬಿದ್ರೆ ತಾಲೂಕಿನ ತಹಶೀಲ್ದಾರ್ ಆಗಿರುವ ಶ್ರೀ ಪ್ರದೀಪ್ ಕುರುಡೇಕರ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮೂಡುಬಿದಿರೆ ತಾಲೂಕು ವ್ಯಾಪ್ತಿಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ 5 ಗ್ಯಾರಂಟಿ ಒಂದು ಫಲಾನುಭವಿಗಳ ಸಮಾವೇಶ ಹಾಗೆ ಅಹವಾಲು ಮತ್ತು ಕುಂದುಕೊರತೆಗಳ ಕಾರ್ಯಕ್ರಮವನ್ನು ಈ ದಿನ ಮೂಡುಬಿದಿರೆ ತಾಲೂಕು ವ್ಯಾಪ್ತಿಯಲ್ಲಿ ನಾವು ಈ ದಿನ ಸ್ವರಾಜ್ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲು ಬಂದಿರತಕ್ಕಂಥ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ವಿಧಾನ ಪರಿಷತ್ನ ಶಾಸಕರಾದಂತಹ ಮಂಜುನಾಥ್ ಭಂಡಾರಿ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದಂತಹ ಅಭಯ್ ಚಂದ್ರ ಜೈನ್ ಸರ್ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಶಕುಂತಲಾ ಶೆಟ್ಟಿ ಮೇಡಮ್ ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿ ಮೇಡಮ್ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಆನಂದ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಮಂಗಳೂರು ಸಹಾಯಕ ಆಯುಕ್ತರಾದಂಥ ಹರ್ಷವರ್ಧನ್ ಸರ್ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಿಂದ ಸಹಕರಿಸಿದಂಥ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮೂಡುಬಿದಿರೆ ಪುರ ಪಂಚಾಯತ್ನ ಸದಸ್ಯರು, ಪತ್ರಿಕಾ ಮಾಧ್ಯಮದವರು, ಒಟ್ಟಾರೆಯಾಗಿ ಎಲ್ಲ ತಾಲೂಕಿನ ಜನತೆಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರಿ ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್. ಮಾನ್ಯ ತಹಶೀಲ್ದಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾವಾಗಲೇ ನೆನಪು ಮಾಡಿಕೊಳ್ತಾ ಇದ್ವಿ, ಈ ಕಾರ್ಯಕ್ರಮ ಪಂಚ ಗ್ಯಾರಂಟಿ ಎಷ್ಟು ಯಶಸ್ವಿಯಾಗಿದೆ ಅನ್ನೋದಕ್ಕೆ ಮೂಡುಬಿದ್ರೆಯ ಸ್ವರಾಜ್ ಮೈದಾನದಲ್ಲಿ ಸೇರಿರುವಂತಹ ಜನೋಸ್ತೋಮವೇ ಒಂದು ಕಾರಣ. ಇಲ್ಲಿ ಎಲ್ಲ ಸೇರಿದ್ದಾರೆ, ನೀವೆಲ್ಲರೂ ಕೂಡ ಬಂದಿದ್ದೀರಿ. ಈ ಫಲಾನುಭವಿಗಳ ಸಮಾವೇಶವನ್ನ ಮಾನ್ಯ ಉಸ್ತುವಾರಿ ಸಚಿವರು ಅದೇ ರೀತಿ ತಹಶೀಲ್ದಾರ್ ಸರ್ ಅವರು ನೆನಪು ಮಾಡಿಕೊಳ್ತಾ ಇದ್ದಾರೆ. ಗೋಕುಲ್ದಾಸ್ ನಾಯಕ್ ಅವರು ಈ ಕಾರ್ಯಕ್ರಮದ ನೋಡಲ್ ಆಫೀಸರ್, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಈ ಸಮಾವೇಶ ಇಷ್ಟು ಜನ ಸೇರಿದ್ದೀರಿ. ನಿಮ್ಮೆಲ್ಲರ ಎದುರಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಫಲಾನುಭವಿಗಳು ಅವರ ಜೊತೆ ಸೇರಿಕೊಳ್ಳಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಒಂದು ಹೂಮಾಲೆಯನ್ನ ಕಟ್ಟಿದ್ರೆ ಆ ಹೂಮಾಲೆಯನ್ನ ತೊಟ್ಟುಕೊಳ್ಳುವವರು ಬೇಕಾಗ್ತದೆ. ಆಗ ಮಾತ್ರ ಹೂಮಾಲೆಗೆ ಹೆಸರು ಬರ್ತದೆ, ಯಶಸ್ಸು ಬರ್ತದೆ. ಸರ್ಕಾರದ ಯೋಜನೆ ಫಲಾನುಭವಿಗಳಿಗೆ ಮುಟ್ಟಿದ್ರೆ ಮಾತ್ರ ಅದು ಯಶಸ್ಸಾಗ್ತದೆ. ಫಲಾನುಭವಿಗಳಿಗೆ ಮುಟ್ಟಿದೆ ಅಂತ ಅಂದುಕೊಳ್ತಾ ಈಗ ಈ ಫಲಾನುಭವಿಗಳ ಅನಿಸಿಕೆಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿರುವ ಶ್ರೀಮತಿ ಬೇಬಿ ಬಂಗಬೆಟ್ಟು ಇವರು. ಇವತ್ತಿನ ಈ ಬೃಹತ್ ಸಮಾವೇಶದ ಸಭಾ ವೇದಿಕೆಯಲ್ಲಿ ಇರುವ ಎಲ್ಲ ಗೌರವಾನ್ವಿತರಿಗೆ ಮತ್ತು ಹಾಗೂ ಸಭಿಕರಿಗೆ ನನ್ನ ಹೆಸರು ಬೇಬಿ. ನಾನು ಬಂಗಬೆಟ್ಟು ಮಿಜಾರ್ ಗ್ರಾಮದವಳು. ನನಗೆ ಆಗಸ್ಟ್ 2023ರಿಂದ ಪ್ರತಿ ತಿಂಗಳು ರೂಪಾಯಿ 2000ದಂತೆ
ಘನ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಸಿಗುತ್ತಿದೆ ಎಂದು ಹೇಳಲು ಈ ಸಮಾರಂಭದಲ್ಲಿ ಇಚ್ಛಿಸುತ್ತೇನೆ. ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ನನ್ನ ಈ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವುದರ ಜೊತೆಗೆ ನನ್ನ ಆರೋಗ್ಯವನ್ನು ನೋಡಿಕೊಳ್ಳಲು ಸಹಾಯವಾಗುತ್ತಿದೆ. ನನ್ನಂತೆಯೇ ಹಲವು ಮಹಿಳೆಯರು ಇದರ ಉಪಯೋಗವನ್ನು ಪಡೆಯುತ್ತಿದ್ದಾರೆ. ಈ ಯೋಜನೆಯನ್ನು ಜಾರಿಗೆ ತಂದು ನಮಗೆ ಆರ್ಥಿಕ ಅನುಕೂಲತೆಯನ್ನು ಒದಗಿಸಿರುವ ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ಸಮಾವೇಶದ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಗೃಹ ಜ್ಯೋತಿಯ ಫಲಾನುಭವಿ ಶ್ರೀಮತಿ ಇಂದಿರಾ ಬೆಳುವಾಯಿ ಇವರು. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ವೇದಿಕೆಯಲ್ಲಿ ಗೌರವಾನ್ವಿತಾದ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಂದಿರಾ. ನಾನು ಇಲ್ಲಿಯ ಹತ್ತಿರದ ಊರಿನ ಬೆಳುವೈ ಊರಿನಲ್ಲಿ ವಾಸವಾಗಿದ್ದೇನೆ. ನಾನು ಮತ್ತು ನನ್ನ ಗಂಡ ಕೂಲಿ ಕೆಲಸ ಮಾಡಿ ಜೀವನವನ್ನು ಮಾಡುತ್ತಿದ್ದೇನೆ. ನನಗೆ 2 ಗಂಡು ಮಕ್ಕಳು. ನನಗೆ ಕಲಿಸಲು ತುಂಬ ಕಷ್ಟವಾಗಿದ್ದು, ಈ ದುಬಾರಿ ರೇಟಿನಿಂದಾಗಿ ಕಲಿಸಲು ತುಂಬ ಕಷ್ಟವಾಗಿದೆ. ಆದ್ದರಿಂದ ಅದರ ಮಧ್ಯದಲ್ಲಿ ತಿಂಗಳು ವಿದ್ಯುತ್ ಖರ್ಚಿನಿಂದಾಗಿ ವಿದ್ಯುತ್ ಖರ್ಚನ್ನು ಕಟ್ಟಲು ತುಂಬ ಕಷ್ಟವಾಗಿದ್ದು, ನಾನು ಸ್ವಾವಲಂಬನೆ ಆಗಿದ್ದರಿಂದ ಈ ಮೆಸ್ಕಾಂನವರು ನನ್ನ ಮನೆ ಮುಂದೆ ಬಂದು ನಿಂತಿರುತ್ತಾರೆ. ನನಗೆ ತುಂಬ ಮುಜುಗರ ಆಗಿದ್ದು, ಹಾಗೇನೆ ನಾನು ನನ್ನ ಈ ಮಾನ್ಯ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರಿಗೂ ಹಾಗೂ ಸಿ ಕೆ ಶಿವಕುಮಾರ್ ಅವರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇದು 5 ಸೌಲಭ್ಯವನ್ನು ನಮ್ಮಂಥ ಬಡ ಮಹಿಳೆಯರಿಗೆ ಒದಗಿಸಿಕೊಟ್ಟಂತ ನಮ್ಮ ಎಲ್ಲ ಮಹಿಳೆಯರ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ 2 ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀಮತಿ ಇಂದಿರಾ ಬೆಳುವಾಯಿ ಅವರ ನಿಷ್ಕಲ್ಮಶ ಮಾತುಗಳಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟಬಹುದು ಅಂತ ಅನ್ನಿಸ್ತದೆ ನಮಗೆ. ಬಹುಶಃ ಅವರ ಮಾತುಗಳಿಂದ ನಾವೆಲ್ಲರೂ ಕೂಡ ಕೃತಾರ್ಥರಾಗಿದ್ದೇವೆ. ಈಗ ಯುವ ನಿಧಿಯ ಫಲಾನುಭವಿ ಕುಮಾರಿ ಸೌಮ್ಯ ಪುತ್ತಿಗೆ. ಗುಡ್ ಈವ್ನಿಂಗ್ ಎವ್ರಿವನ್. ವೇದಿಕೆ ಮೇಲಿರುವಂಥ ಅತಿಥಿಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನನ್ನ ಎಲ್ಲ ಬಂಧು ಮಿತ್ರರಿಗೆ ವಂದಿಸುತ್ತಾ ನಾನು ಯುವ ನಿಧಿ ಸ್ಕೀಮ್ನ ಬಗ್ಗೆ ಮಾತಾಡಲು ಇಚ್ಛಿಸುತ್ತೇನೆ. ಅಂದರೆ ನಾನೀಗ ಯುವ ನಿಧಿಯನ್ನು ಅಪ್ಲೈ ಮಾಡಿದ ಮುಖಾಂತರ ನನಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೇ ರೀತಿಯ ಜಾಬ್ ಅಪ್ಲಿಕೇಶನ್, ಜಾಬ್ ಇಂಟರ್ವ್ಯೂಗೆ ಅಂತ ಹೋಗಬೇಕಾದ್ರೆ ನಾನು ಪೇರೆಂಟ್ಸ್ನ ಮೇಲೆ ಡಿಪೆಂಡ್ ಆಗಿರಬೇಕಂತಿಲ್ಲ. ಆ 3,000 ರೂಪಾಯಿಯನ್ನು ಹಿಡಿದುಕೊಂಡು ನಾನು ಯಾವುದೇ ಪ್ರಿಂಟ್ಔಟ್ ಜೆರಾಕ್ಸ್ ಮಾಡೋದ್ರಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಈ ರೀತಿ ನಾನು ಹಾರ್ಟ್ಲಿ celebrate. Thank you for giving such opportunity for speech towards Yuvanidhi, and thankful sir Mukhyamantri Siddaramaiah ಹಾಗೂ ಕರ್ನಾಟಕ ಸರ್ಕಾರ. Thank you and thank you one and all. ಫಲಾನುಭವಿಗಳ ಪರವಾಗಿ ಆಯ್ದ 3 ಜನ ತಮ್ಮ ಮಾತುಗಳನ್ನು ಹೇಳಿದ್ದಾರೆ. ಬಂಧುಗಳೇ, ಇವತ್ತು ಮೂಡುಬಿದಿರೆಯ ಕಾರ್ಯಕ್ರಮ ನಮ್ಮ ಉಸ್ತುವಾರಿ ಸಚಿವರ ಕೈಯಲ್ಲಿ ಉದ್ಘಾಟನೆಗೊಂಡಿದೆ. ಇದೀಗ ನಮ್ಮ ಮುಂದೆ ವಿಧಾನ ಪರಿಷತ್ನ ಶಾಸಕರಾಗಿರುವ ಶ್ರೀ ಮಂಜುನಾಥ್ ಭಂಡಾರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮೂಲು ಸೇರ್ದಿನಂಚಿನ ಪೂರ ಎನ್ನ ಆತ್ಮೀಯರೇ ನಿಕ್ಲೆ ಪೂರ ಆವು ದಾಯ ಈ ಗ್ಯಾರಂಟಿದ ಈ ಸಮಾವೇಶನ ಮುಲ್ ಮಲ್ತೊಂದುಲ್ಲೇರು ನೆತ್ತ ಉದ್ದೇಶದಾದ ಪಂಡದು ದಾಯ ಪಂಡ ಐನು ಗ್ಯಾರಂಟಿಲ ಐತೆ ಪೂರರೆಲ್ಲ ಬತ್ತದಾತನು ಅಂಡಲ ಈ ಸಮಾವೇಶದ ಉದ್ದೇಶದಾದ ಪಂಡದು. ಈ ಸಮಾವೇಶದ ಉದ್ದೇಶದಾದ ಪಂಡ ಈ ನಮ್ಮ ಸರ್ಕಾರ ಬರ್ಪಿನೆಡ್ದುಂಬು ಈ ಸರ್ಕಾರ ಬರ್ಪಿನೆಡ್ದುಂಬು
ಈ ಚುನಾವಣೆಗೆ ಪೋಪಿನ ದುಂಬು ಎಂಕಲು ಪೂರ ನಿಖಲ ಎದುರು ಬತ್ತಿತ್ತ ಆಣಿ ವೇದಿಕೆಡು ಬಜಿ ಕಾಂಗ್ರೆಸ್ ಪಕ್ಷದ ನಾಯಕರು ನಕಲಿತ್ತೇರು ಎದುರುಡು ಎಂಗ್ಲನ ಕಾಂಗ್ರೆಸ್ ಪಕ್ಷದ ಕಲಿತ್ತೇರು ಆಣಿ ಎಂಗ್ಲ ಮಸ್ತ್ ಭರವಸೆನ್ ಕೊರಿಯ ಅಟ್ ಮುಖ್ಯವಾದ ಐನು ಭರವಸೆಲೇನು ಕೊರ್ದಿತ್ತ ಅಪಕ ಪನೊಂದಿತ್ತೇರು ವಿರೋಧ ಪಕ್ಷದ ಕಲು ಒಂದು ಚುನಾವಣೆ ಭರವಸೆ ಈ ಭರವಸೆನ ಏರೆಡ್ಲ ಈಡಿಸಾಯರ ಸಾಧ್ಯ ಇಜ್ಜಿ ಒಂದು ಭರವಸೆ ಅದು ಒರಿ ಉಂಡು ಪಂಡದು ಜನಕ್ಲೆನೆಂಗ್ಲೆ ನಂಬಿಯರ್ ಕಾಂಗ್ರೆಸ್ ಪಕ್ಷ ನಂಬಿಯರ್ ಎಂಗ್ಲ್ ಕೊರ್ತಿನಂಚಿನ ಭರವಸೆ ನಂಬುದು 136 ಸೀಟು ಒಂಜಿ ಬಹುಮತದ ಸರಕಾರನ್ ಕಂತೇರು ಆ ಸರಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಆದ್ರು ಡಿ ಕೆ ಶಿವಕುಮಾರ್ ಆದ್ರು ಅಂಚನೆ ಆ ಮಂತ್ರಿ ಮಂಡಳ ಇನ್ನಿತ ನಮ್ಮ ಉಸ್ತುವಾರಿ ಸಚಿವರಂಚಿನ ದಿನೇಶ್ ಗುಂಡೂರಾವ್ ಇತ್ತೇರು ಮಕ್ಕಳ ಸುರುತ್ತ ಮೀಟಿಂಗ್ಡೆ ಸಂಪುಟ ಸಭೆಟೆ ನಮ್ಮ ದಾದ ಎಂಗ್ಲ ಭರವಸೆಯನ್ನು ಕೊರ್ದಿತ್ತ ಆ ಭರವಸೆಯನ್ನು ಮಲ್ಪುವ ಪನ್ಪಿನ ಒಂದು ಸಂಪುಟ ಸಭೆಟ್ ಆಣಿ ಹಸ್ತಾಕ್ಷರನ್ನು ಪಂಡದು ಪಾಡ್ದು ಅವನಿಗೆ ಜನಕ್ಲೆ ತೂಪಾವ ಪಂಡೆ ಆ ಭರವಸೆ ಕಾನೂನು ಮುಖ ಓಡಾಂಡ ಜನಕ್ಲೆಗ ಮುಟ್ಟೋಡಾಂಡ ಸಂವಿಧಾನಡು ಕೊರ್ತಿನ ಕಾನೂನು ಪ್ರಕಾರ ಅವನು ಒಪ್ಪಿಗೆ ಪಡೆದು ಇನ್ನು ದಾದ ಎಂಕುಲು ಐನು ಭರವಸೆಯನ್ನು ಕೊರ್ದಿತ್ತ ಆ ಐನು ಭರವಸೆಲ್ಲ ಕಾನೂನಾತ್ಮಕವಾದ ಇನ್ನು ನಿಕ್ಲೆ ಕೊರೊಂದಿಲ್ಲ ಆ ಕೊರ್ನಗ ಇನ್ನು ಅಧಿಕಾರಿನಕಲು ಮೂಲುಳ್ಳೇರು ಎದುರುಡು ಜಾತಿ ಮತ ಪಕ್ಷ ಬೆರೆದು ಪೂರ ನಿಕಲುಳ್ಳರು ನಿಕ್ಲೆ ಎಂಕಲು ಕೊರ್ತಿನ ಭರವಸೆನ ನೆನಪು ಮಲ್ಪರೆ ಪಂಡ ದಾದ ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಪಕ್ಷ ಪಂಡಿತುಂಡತೆ ಅಂಚಿನ ನಡಪವನ ಸರ್ಕಾರ ಪಂಡಿದು ಜನಕ್ಲೆಗೆ ತೂಪಾರ ಈ ಸಮಾವೇಶ ಎಂಕಲು ಮಲ್ತೊಂದುಪ್ಪುನು ಎಂಕಲು ಭರವಸೆ ಕೊರ್ನಾಗ ಪಂದಿತ್ತೇರು ವಿರೋಧ ಪಕ್ಷದಕಲು ಇದು ಭರವಸೆ ಆದ ಉಪ್ಪುಂಡು ಮಲ್ಪೆರ ಆ ಪೂಜಿ ಪಂಡದು ಆಂಡ ಪಂಡಿಲಕ ನಡಪುನಂಚಿನ ಸರ್ಕಾರ ಇನ್ನು ಪಂತಿನ ಐನು ಭರವಸೆ ಎಲ್ಲ ಕೊರ್ನಗ ಐಟೊಂಜಿ ಚೂರು ಹೆಚ್ಚು ಕಮ್ಮಿ ಅನ್ನಾಗ ಪನೊಂದಿತ್ತೇರು ವಿರೋಧ ಪಕ್ಷದಕಲು ಒಂದು ಈ ತಿಂಗಳು ಬರೊಂದಿಜ್ಜಿ ಅಕಲಿಗೆ ಸರಿಟ್ಟು ಬರೊಂದಿಜ್ಜಿ ಮಕ್ಕಳಿಗೆ ಸರಿಟ್ಟು ಬರೊಂದಿಜ್ಜಿ ಕೊರ್ದಾಯಿ ಬಕ್ಕ ಪನೊಂದಿತ್ತೇರು ಇಜ್ಜಿ ಇಂದು ನನ್ನ ಒಂತೆ ಸಮಯ ಐದು ಬಕ್ಕಂದೇನು ಕೊರ್ಪುಜಿ ಪನೊಂದಿತ್ತೇರು ಅಂಡ ಅವನ್ ಪೂರ ಬುಡ್ದು ಇನ್ನು ಏರು ವಿರೋಧ ಪಕ್ಷದಕಲ್ ಪಂತೆರತ್ತ ಅಕಲೇ ಇನಿ ಯೋಚನೆ ಮಲ್ಪೊಡಾತಂಡು ಅಕಲನೇ ಬೇತೆ ರಾಜ್ಯದ ಮುಖ್ಯಮಂತ್ರಿ ನಕಲು ಅಕಲು ಯೋಚನೆ ಮಲ್ತೊಂದುಲ್ಲೇರು ಇಡೀ ಜಗತ್ತೇ ಇನಿ ಕರ್ನಾಟಕದಂಚಿತ್ತು ಒಂದುಂಡು ಇಂಚಿನಲ ಒಂಜಿ ಸ್ಕೀಮನ್ನು ಜನಕ್ಲೆಗೆ ಕೊರಿಯರ ಸಾಧ್ಯತೆ ಉಂಡಾ ಪಂಡದು ಅಂಚಿನೇನು ಕಂತಿನಾರು ಏರು ಪಂಡ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆಯ್ನಂಚಿನ ಸಿದ್ದರಾಮಯ್ಯರು ನಮ್ಮ ಈ ಗ್ಯಾರಂಟಿ ಬಜಿ ಚುನಾವಣೆದ ಗಿಮ್ಮಿಕಾದಿತ್ತಿಚಿ ಕಾಂಗ್ರೆಸ್ ಪಕ್ಷ ಏಪ 1947 ಅಧಿಕಾರಕ್ಕೆ ಬತ್ತುಂಡತೆ ಆಣಿಡ್ದು ಇನಿ ಮುಟ್ಟಲ ಒಂಜಿ ಬೇತೆ ಬೇತೆ ತರತ್ತ ಈ ಸ್ಕೀಮ್ಲೇನು ಕಂತದ ಜನಕ್ಲೇನು ಉದ್ಧಾರ ಮಲ್ತೊಂದಿತ್ತಂಡು ಅವು ವಸ್ತು ಏತು ಪಂಡ ಐಟು ಬಹುಮುಖ್ಯವಾಯಿನ ಒಂಚಿನಿ ಉಳುವವನಿಗೆ ಭೂಮಿಯ ಒಡೆಯ ಪನ್ಪಿನ ಕಂತೇರು ಅನಿ ಕೆಲವರ್ನಡ ಮಾತ್ರ ಜಾಗಿತ್ತಂಡು ಅಂಡ್ ಅವೇನ್ ದೆತ್ತದು ಇನಿ ಪೂರರೆಗ್ಲ ಪಟಿನಂಚಿನ ಸರ್ಕಾರ ಇತ್ತುಂಡ ಅವು ಕಾಂಗ್ರೆಸ್ ಪಕ್ಷ ಪನ್ಪಿನ ನೆನಪಲ್ತೊಂದುಲ್ಲೆ ಇನಿ ಕೂಡ ಸರ್ವರೆಗ್ಲ ಸಮಬಾಳು ಸರ್ವರೆಗ್ಲ ಸಮಪಾಲು ಪನ್ಪಿನ ಒಂಜಿ ಉದ್ದೇಶದ ಪ್ರಕಾರ ಇನಿ ನಮ್ಮ ಮುಖ್ಯಮಂತ್ರಿಲು ಒಂಜಿ ಬಜೆಟ್ ಈ ಐನು ಗ್ಯಾರಂಟಿಲೇನು ಕನನಗ ಒಂಜಿ ಬಜೆಟ್ ಮಲ್ತೇರು ಆ ಬಜೆಟ್ 3,72,000 ಕೋಟಿ ರೂಪಾಯಿದ ಬಜೆಟ್ ಐಟು 52,000 ರೂಪಾಯಿನ ಇನ್ನು ಗ್ಯಾರಂಟಿ ಸ್ಕೀಮ್ಗೊಂದು ದಿಯೇರು ಇದು ವಾ ಉದ್ದೇಶ ದೀತೇರು ಪಂಡ ಒಂಜಿ ಯೂನಿವರ್ಸಲ್ ಫೈನಾನ್ಷಿಯಲ್ ನಮ್ಮ ಒಂಜಿ ಯೂನಿವರ್ಸಲ್ ಬೆನಿಫಿಟ್ ಸ್ಕೀಮ್ ಪಂಡದು ಪಂಡ ಮೂಲ ಆದಾಯ ಸಾರ್ವತ್ರಿಕ ಮೂಲ ಆದಾಯ ಪಂಡ ಸಾರ್ವತ್ರಿಕ ಮೂಲ ಆದಾಯ ಪಂಡ ದಾದ ಪಂಡ ಇನಿ ನಮ್ಮ ಇಡೀ ರಾಜ್ಯದ ಇಡೀ ದೇಶದ ಒಂಜಿ ಎಕಾನಮಿನು ತುಂಡ BPL ಬಿಲೋ ಪವರ್ಟಿ ಲೈನ್ ಅಂತುನಾಗ ಒಂಜಿ ಕುಟುಂಬಕ್ಕೆ 27,000 ರೂಪಾಯಿ ತಿನ್ನಕ್ಲೇನು BPL ಪನ್ನೊಂದುಂಡು ಅವೇನು ತಿಂಗಳಿಗೆ ತುನ್ನಗ 2,250 ರೂಪಾಯಿ ಬರ್ಪುಂಡು ಒಂಜಿ ಕುಟುಂಬದ 4 ಜನ ಉಳ್ಳೇರು ಪಂಡ ಒರಿಯಗ 520 ರೂಪಾಯಿದ ಲೆಕ್ಕ ಬರ್ಪುಂಡು ಪಂಡ ಒಂಜಿ ತಿಂಗಳಿಗೂ 520 ರೂಪಾಯಿ ಬರ್ಪಿನ ಒರಿಯನ ಲೆಕ್ಕ ಒಂಜಿ 4 ಜನದ ಕುಟುಂಬ ಇತ್ತುಂಡ
ತಿಂಗಳಿಗೆ 2250 ರೂಪಾಯಿ ಬರ್ತದೆ ಅವೇನು BPL ಪನೊಂದು ಉಪ್ಪೇರು ಅಂಡ ಇನಿ ಎಂಕಲ್ ಕಂತಿನಂಚಿನ ಗ್ಯಾರಂಟಿ ಸ್ಕೀಮ್ದ ಪ್ರಕಾರ ತಿಂಗಳಿಗೆ ಗೃಹಲಕ್ಷ್ಮಿ 2000 ರೂಪಾಯಿ ಕೊರೊಂದುಲ್ಲ ಪಂಡ 520 ರೂಪಾಯಿ ಬರ್ಪಿನಡೆ ಇನ್ನು ಕೂಡ 2000 ರೂಪಾಯಿ ಸೇರೊಂದುಂಡು 2250 ರೂಪಾಯಿ ಬರ್ಪಿನ ಇಲ್ಲಡೆ ಇನ್ನು 4250 ರೂಪಾಯಿದೆಲ್ಲ ಒಂದು ಅಧಿಕೃತವಾದ ಬತ್ತಿಲ ಕಾಂಡು ಅಂಚನೆ ಇತ್ತೆ ಪೊಣ್ಣು ಮಗಳು ಪಾತಿರಿಲ್ಲ ಪೊಂಜು ಅಕಲ್ ಪಾತಿರಿಯರಗಳು ಬೆನಿಫಿಷಿಯರ್ಸ್ ದಕ್ಕಲು ಇನ್ನು ಕರೆಂಟ್ ಫ್ರೀ ಪಂಡೇರು ಕರೆಂಟ್ ಫ್ರೀ ಪಂಡ ಒಂಜಿ ಇಲ್ಲಡೆ ಸುಮಾರು 1,500 ರೂಪಾಯಿ ದಾತ ಕರೆಂಟ್ ಬಿಲ್ ಕಟ್ಟೊಂದಿತ್ತರತೆ ಆ ದುಡ್ಡು ಲೈಕ್ ಸೇರುಡು ಐತೆ ಲೆಕ್ಕನೆ ಬಸ್ಸಿಗೂ ಕೊರೊಂದಿತ್ತಿನಂಚಿನ ದುಡ್ಡು ಅರಿಕು ಕೊರೊತ್ತಿನಂಚಿನ ದುಡ್ಡು ನೆತ್ತ ಪೂರ ಮೂಲ ಉದ್ದೇಶದಾದ ಪಂಡ ಎಂಕ್ಲೆ ಎಂಚಿನ ಇನ್ನು 3,78,000 ರೂಪಾಯಿದ ಬಜೆಟ್ ಇತ್ತುಂಡತೆ ಐತ ದುಡ್ಡು 15% ದುಡ್ಡುನು ಮೂಲ ಆದಾಯ ಅದು ನಿಖಲ ಇಲ್ಲಡೆ ಎಂಕಲು ಕೊರೊಂದುಲ್ಲ ಪಂಡ ಪ್ರತಿ ವರಿಯನ ಇಲ್ಲಡೆ ಒಂದು ಕುಟುಂಬಗೂ ಪ್ರತಿ ತಿಂಗಳಿಗೂ 5,000 7,000 ರೂಪಾಯಿ ಲೆಕ್ಕ ಮೂಲ ಆದಾಯ ನಿಖಲು ಕೆಲಸ ಮಲ್ಪಲೆ ಮಲ್ಪಂದ ಕುಲ್ಲೆ ಪೋಲೆ ಪೋಂದೆ ಕುಲ್ಲಲೆ ಅಂಡ ಪ್ರತಿ ಒಂದು ಕುಟುಂಬಗಳ ಇನಿ 5,000 7,000 ರೂಪಾಯಿ ಮೂಲ ಆದಾಯ ಬರೊಂದುಂಡತೆ ದುವೆನ್ ಪನ್ಪಿನಿ ಯೂನಿವರ್ಸಲ್ ಪಂಡ ಸಾರ್ವತ್ರಿಕ ಮೂಲ ಆದಾಯ ಪಂಡದು ಪಂಡ ನಿಖಲು ಕೊರ್ತಿನಂಚಿನ ಟ್ಯಾಕ್ಸ್ ನಿಖಲು ಕೊರ್ ಗವರ್ಮೆಂಟ್ ಕಟ್ಟೋತಿನ ಟ್ಯಾಕ್ಸ್ ಇನಿ ನಿಖಲಿಗೆ ಮೂಲ ಆದಾಯ ಕೊರ್ದು ಪಂಡ ನಿಖಲನ ಒಂದು ಇನ್ಕಮ್ನು ಮಿನಿಮಮ್ 5,000 7,000 ರೂಪಾಯಿ ಮಲ್ತದತೆ ಇದು ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರ ಬೈತಿನಂಚಿನ ಪನ್ಪಿನಕ್ಲೆ ನೆನಪು ಮಲ್ತರು ಆತ ನೀನು ಕೊರ್ನಾಗ ಪನೊಂದಿತ್ತೇರು ಈ ಸರ್ಕಾರ ದಿವಾಳಿ ಆತಂಡು ಈ ಸರ್ಕಾರದ ದುಡ್ಡು ಕೊರ್ರೆ ಆಪುಜಿ ಇತ್ತೆ ಪನೊಂದುಲ್ಲೇರು ಇಂದು ಚುನಾವಣೆ ಮುಟ್ಟ ಮಾತ್ರ ಲೋಕಸಭೆ ಬೇಕಂದು ನೀನು ಕೊರ್ ಪೂಜೆರು ಪಂಡದು ಯಾನ್ ನಿಖಲ ಮೂಲಕ ಹಾಕ್ಲಿಕ್ಕೆ ಪಂಡ್ರೆಕ್ಕೆ ಏನೊಂದು ಪಂಡ್ರೆ ಇಚ್ಛೆ ಮಲ್ಪುವೆ ನಿಖುಲ ಸರ್ಕಾರ ನಡಪಾದಿತ್ತಾರತ್ತ ಹೊರ ಒಂಜಿ ಬಜೆಟ್ ಅನ್ನು ಮಂಡನೆ ಮಲ್ತುಂಡ ಅವು ಏರ್ಪಡ್ದು ಬಂಡ ಏಪ್ರಿಲ್ 1ನೇ ತಾರೀಕು ಬರ್ಪಿ ವರ್ಷ ಮಾರ್ಚ್ 31ನೇ ತನಕ ಆ ಬಜೆಟ್ ಒಂದು ಉಪ್ಪುಂಡು ಆ ಬಜೆಟ್ ದೆತ್ತಿನ ದುಡ್ಡನ್ನು ಏರ್ಲ ದಾಳ ಮಲ್ಪರ ಆಪುಚಿ ಅಂಚದ ಅಕಲೆಗೆ ಪನೊಂದಿಲ್ಲ ಇದು ಎಲೆಕ್ಷನ್ ಚುನಾವಣೆ ಲೋಕಸಭಾ ಚುನಾವಣೆ ಮುಟ್ಟ 10 ಎಲ್ಲೊಂಜಿ ಮಾರ್ಚ್ 31 ಮುಟ್ಟ ಏತು ದುಡ್ಡಾಪುಂಡತ 52,000 ಕೋಟಿ ರೂಪಾಯಿ ದೆತ್ತದ್ದೀತ ಚುನಾವಣೆ ಆಯ್ ಬಕ್ಕಲ ಈ ಗ್ಯಾರಂಟಿ ಸ್ಕೀಮ್ ಉಪ್ಪುಂಡು ಐಡ್ ಬೊಕ್ಕ ಬರ್ಪಿನಂಚಿನ ಬಜೆಟ್ ಕಾಂಗ್ರೆಸ್ ಪಕ್ಷ ಏತು ವರ್ಷ ಈ ಕರ್ನಾಟಕ ರಾಜ್ಯದ ಅಧಿಕಾರ ಮಲ್ಪುಂಡತೆ ಆಣಿ ಮುಟ್ಟಲ ಈ ಗ್ಯಾರಂಟಿ ಸ್ಕೀಮ್ ಉಪ್ಪುಂಡು ಪಂಡ ನಿಖಲ ಮೂಲಕ ಆಗ್ಲಿ ಪಂಡ್ರೆ ಬನ್ನೊಂದಿಲ್ಲ ಇನ್ನು ಈತ ಜನನೇ ನಿಖಲಕ್ಕೆ ಲೆಪ್ಪಡಾದ ದಾಯಕ ಈ ಸಮಾವೇಶ ಮಲ್ತೊಂದಿಲ್ಲ ಪಂಡ ಅಕ್ಲಿ ಇತ್ತೆಲ್ಲ ಪನೊಂದುಲ್ಲೇರು ಅಕಲೆಗೆ ತಿಕ್ಕದಿಜಿ ಮೊಕಲೆಗೆ ತಿಕ್ಕದಿಜಿ ಮೊಕಲೆಗೆ ಸರಿ ಆತಿಜಿ ಅಕಲೆಗೆ ಸರಿ ಆತಿಜಿ ಜನಕಲ್ನ ಅಕೌಂಟ್ಗೆ ದುಡ್ಡು ಪೋತುಜಿ ಪಂಡದು ಇನ್ನು ನಿಖಲ್ನ ಮೂಲಕ ಅಕಲೆಗೆ ಇನಿ ಬತ್ತಿನಂಚಿನ ಬೆನಿಫಿಷಿಯರ್ಸ್ ನಕಲು ಏರು ಫಲಾನುಭವಿಗಳು ಅಕಲನ ಮೂಲಕ ಪನೊಂದುಲ್ಲ ಎಂಕಲ್ ಪನೊಂದು ಪುನತ್ ಎಂಕ್ಲೆ ಗೊತ್ತು ಜಗ್ಲು ವಾ ಪಕ್ಷ ದಕ್ಕಲ ವಾ ಜಾತಿ ದಕ್ಕಲ ವಾ ಧರ್ಮ ದಕ್ಕಲ ಎಂಕ್ಲ ವಾ ವಿಷಯಲತ್ತು ಒಂದ ಇನ್ನು ಅಕಲ್ನ ಮೂಲಕ ಆಗ್ಲಿ ಪನೊಂದಿಲ್ಲ ಎಂಕಲು ಈ ಕಾಂಗ್ರೆಸ್ ಪಕ್ಷ ಜಾತಿ ಧರ್ಮ ಮತ ಭೇದ ಪಕ್ಷ ತೂವಂದೆ ಎಂಗ್ಲೆ ಉಪಕಾರ ಮಲ್ತಂದುಲ್ಲ ಪನ್ಪಿನ ಪಾತ್ರ ನಕಲು ಎಂಗ್ಲು ಪನೊಂದಿಲ್ಲ ಇನ್ನು ಇಂಚಿನ ಒಂಜಿ ಸ್ಕೀಮನ್ನು ಕನ್ನದಿರು ನೆತ್ತ ಬಗ್ಗೆ ನಮ್ಮ ಮಂತ್ರಿಗಳು ಪಾತೇರಿಯರುಲೇರು ಅಂಚ ಅದು ಹೆಚ್ಚಾಯನ್ ಪಾತೇರಂದ ಈ ಒಂಜು ಈತು ಶೋಕದ ಕಾರ್ಯಕ್ರಮ ಇಂದು ಎಂಕಲು ಈ ವರ್ಮ ತಾಲೂಕುಡು ಕೋಡೆ ಮುರಣಿ ಬಕ್ಕ ಇನಿ ಮಲ್ತೊಂದು ಪುರಂಚಿನ ಕಾರ್ಯಕ್ರಮ ಇಂದು ನಮ್ಮ ಸರ್ಕಾರದ ಕಾರ್ಯಕ್ರಮ ಆದಿತ್ತುಂಡಲ್ಲ ಸರ್ಕಾರದ ಒಟ್ಟಿಗೆ ಎಂಕಲ್ನ ಪಕ್ಷದ ಗ್ರಾಮ ಪಂಚಾಯಿತಿ ಸದಸ್ಯರು ನಕಲುಪ್ಪೇರು ಗೆಂದುದುಪ್ಪಾಡು ಸೋತುದುಪ್ಪಾಡು ತಾಲೂಕು ಪಂಚಾಯಿತಿ ಸದಸ್ಯರು ನಕಲು ಗೆಂದುದುಪ್ಪಾಡು ಸೋತುದುಪ್ಪಾಡು ಜಿಲ್ಲಾ ಪಂಚಾಯಿತಿ ದಕ್ಲುಪ್ಪಾಡು ಸೋತುದುಪ್ಪಾಡು ಗೆಂದುದುಪ್ಪಾಡು ಇನ್ನು ಅಭಯ್ ಜೈನ್ ಅಭಯಣ್ಣೆ ಏತೋ ವರ್ಷದ ಮೂಲ ಶಾಸಕರಾದಿತ್ತೇರು ಆರು ಸೋಪಾಡು ಗೆಂದಡು ಜನಕಲನ್ನು ಒಟ್ಟಿಗೆ ನೆಪ್ಪು ಅಂಚಿನಾರು ಅಂಚೆನೆ ಎಂಕಲ್ನ ಪಕ್ಷದ ಮೊದಲ ಪ್ರಮುಖರಾಯನಂಚನೆ ವಲೇರಿನ ಉಪ್ಪಾಡು ಕೋಟೇಂದ್ರ ಉಪ್ಪಾಡು ಮಿಥುನ್ ರಾಯ್ ಉಪ್ಪಾಡು ಮಗಳು ಪೂರ ಸೇರಿದು ಪಂಡ ಎಂಕಲ ಮುಖ್ಯ ಉದ್ದೇಶ ಪಂಡ ಒಂದು ಒಂಜೇ ಪಕ್ಷಕ್ಕೂ ತಿಕ್ಕೋಡು ಒಂದು ಒಂಜೇ ಜಾತಿಗೂ ತಿಕ್ಕೋಡು ಅಂದತ್ತು ಎಂಕಲ ಮುಖ್ಯ ಉದ್ದೇಶ ಪಂಡ ಈ ತಾಲೂಕುದ ಓವೇ ಜಾತಿ ಉಪ್ಪಾಡು ಓವೇ ಧರ್ಮದ ಕುಲುಪ್ಪಾಡು ಓವೇ ಪಕ್ಷದ ಕುಲುಪ್ಪಾಡು ಏರು ಪಾಪದ ಕುಲುಲ್ಲರತೆ ಅಕಲ್ನ ಒಟ್ಟಿಗೆ ಎಂಕಲು ಉಲ್ಲಾ ಪಂಡದು ಎಂಕಲ ಪೂರ ನಾಯಕರ ನಕಲು ಈ ಒಂದು ಸಮಾವೇಶಕ್ಕೆ ಈ ಸರ್ಕಾರದ ಅಧಿಕಾರಿಗಳ ಒಟ್ಟಿಗೆ ಸಂಪೂರ್ಣವಾದ ಕೈ ಜೋಡಿಸದ ಈ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಅಂಜದು ಕುಡರ ಈ ಕಾರ್ಯಕ್ರಮ ಆಯೋಜನೆ ಮಲ್ತಿನಂಚಿನ ಜಿಲ್ಲಾಧಿಕಾರಿಗಳಾದುಪ್ಪಡು ಎಂಗ್ಲ ಜಿಲ್ಲಾ ಪರಿಷತ್ತಿದ ಸಿಇಒ ಆದುಪ್ಪು ಅಧಿಕಾರಿ ವರ್ಗದಕ್ಕಲು ತಹಶೀಲ್ದಾರ್ ಉಪ್ಪು ಎಸಿ ಉಪ್ಪು ಅಂಚನೆ ಪೂರ ರೆಗ್ಲ ಧನ್ಯವಾದ ಪಂಡದು ಈ ಕಾರ್ಯಕ್ರಮವನ್ನು ಏಪಲ ನಲ್ಲಲ ಉಪ್ಪುಂಡು ಏಪ ನಮ್ಮ ಈ
ಅವಳ ಹೆಚ್ಚಿನ ಮಹಿಳೆಯರ ನಕಲು ಬಾಯ್ದಾರೆ ನಿಕ್ಲಿಗೆ ಸ್ವಾವಲಂಬಿನಕಲು ಆವಡು ತರದಿರ್ತದೆ ನಿಕ್ಲು ನಡಪೋಡು ನಿಂದು ಪೂರೆಲ್ಲ ಪನ್ನೊಂದು ತೇರು ಇಂಕ್ಲು ಒಂಜಿ ಕೋಡಿಡು ಪನ್ನಗ ಪಂತೆರ ಬಹುಶಃ ಇಂಕಲ್ನ ಮಂತ್ರಿಲು ಪನ್ಪೇರು ಇಂದು ದಾದ ಪನ್ನೆಂಡ ಅಂದ ಬಜಿ ಪೊಂಜೋನಕ್ಲೆಗತ್ತು ಅಂಜೋನಕ್ಲೆಗ್ಲ ಕೊರಡು ಪನ್ಪಿನ ಒಂಜಿ ಬೇಡಿಕೆ ಹಾಕಲಿ ಒಂದಿತ್ತೇರು ಯಾನ್ ಪನ್ನೊಂದುಲ್ಲ ಇಂದು ಎಂಕಲ್ ಎನ್ನ ಅಕ್ಕ ಮೆಗ್ದಿನಕ್ಲೆ ಕೊರಂಡಲ್ಲ ನೆತ್ತ ಇಂಡೈರೆಕ್ಟ್ ಅದು ಹೆಲ್ಪ್ ಏರೆಗಪ್ಪ ಸಹಕಾರ ಪಂಡ ಆಂಜೋನಕ್ಲೆಗೆ ಈಜಿನ ಅಕ್ಕಲು ಬಸ್ ಚಾರ್ಜ್ ದುಡ್ಡು ಕೊರಡಿತ್ತಂಡು ಅತನ ಅಕ್ಕಲು ಇನ್ನು ಕರೆಂಟ್ ಬಿಲ್ ಕಟ್ಟೋಡಿತ್ತಂಡು ಈಜಿನ ಅಕ್ಕಲು ಜೋಕ್ಲೆಗೆ ದುಡ್ಡು ಕೊರಡಿತ್ತಂಡು ಇಂಡೈರೆಕ್ಟ್ ಅದು ಇದು ಪೂರ ಕುಟುಂಬಗಳ ಎಡ್ಡೆ ಆಪಿನಂಚಿನ ಒಂಜಿ ಗ್ಯಾರಂಟಿ ಸ್ಕೀಮ್ ಎಂಕಲ್ ಕನದ ಅಂಚದು ಕುಡರ ನಮ್ಮ ಈ ಒಂಜಿ ಕಾರ್ಯಕ್ರಮವನ್ನು ಕಂತಿನಂಚಿ ಎಂಕಲ ಮುಖ್ಯಮಂತ್ರಿನಕ್ಲೆಗ್ಲ ಉಪ ಮುಖ್ಯಮಂತ್ರಿಗಳ ವಂದನೆ ಮಲ್ತೊಂದು ಏನ ರೆಡ್ ಪಾತ್ರ ಮುಗಿದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳಿದ್ದಾನೆ. ಅನ್ನವನ್ನು ನೀಡುವಂಥದ್ದು ಬಹಳ ಪುಣ್ಯದ ಕೆಲಸ. ಈ ಮಾತು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮಂಜುನಾಥ್ ಭಂಡಾರಿಯವರು ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಸುಂದರವಾದಂಥ ಮಾತುಗಳನ್ನು ನಮಗೆಲ್ಲರಿಗೂ ಕೂಡ ತುಳುವಿನಲ್ಲಿ ಆಡಿದ್ದಾರೆ. ಉಸ್ತುವಾರಿ ಸಚಿವರಿಗೆ ಅರ್ಥ ಆಗಿದೆಯಲ್ಲೋ ಗೊತ್ತಿಲ್ಲ, ಅಂತೂ ನಮ್ಮ ಎಲ್ಲ ಜನರಿಗೆ ಕೂಡ ಸ್ಪಷ್ಟವಾಗಿ ಸುಂದರವಾಗಿ ಅರ್ಥ ಆಗುವ ಹಾಗೆ ಮಾತಾಡಿದ್ದಾರೆ. ಅವರ ಮಾತುಗಳಿಗೆ ನಾವು ಆಭಾರಿಗಳಾಗಿದ್ದೇವೆ ಅಂತ ಹೇಳ್ತಾ, ಇದೀಗ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಇನ್ನೋರ್ವರಾಗಿರುವ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಮಮತಾ ಗಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮೂಡುಬಿದ್ರೆ ತಾಲೂಕು ಮಟ್ಟದ ಫಲಾನುಭವಿಗಳ ಸಮಾವೇಶ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ವಂದಿಸಿಕೊಂಡು, ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿಯವರೇ, ಈ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿದಂತಹ ಮಾಜಿ ಮಂತ್ರಿಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಅಭಯ್ ಚಂದ್ರ ಜೈನ್ರವರೇ, ಹಿರಿಯರಾದ ಶಕುಂತಳಾ ಶೆಟ್ಟಿಯವರೇ, ಸಿಒರವರೇ, ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ತಾಲೂಕು ಮಟ್ಟದ ಅಧಿಕಾರಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳೇ, ನನ್ನ ಸಹೋದರ ಸಹೋದರಿಯರೇ, ಅಂಗನವಾಡಿ ಕಾರ್ಯಕರ್ತೆಯರೇ, ಆಶಾ ಕಾರ್ಯಕರ್ತೆಯರೇ, ಎಲ್ಲ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ನಾನು ವಂದಿಸಿಕೊಂಡು, ಸ್ತ್ರೀ ಶಕ್ತಿ ದೇಶದ ಶಕ್ತಿ. ಎಲ್ಲಿ ಮಹಿಳಾ ಶಕ್ತಿ ಸಬಲೀಕರಣ ಆಗುತ್ತದೋ ಆ ದೇಶ ಅಭಿವೃದ್ಧಿಯಾಗ್ತದೆ ಅಂತೇಳಿ ನಾವು ಕಂಡಿದ್ದೇವೆ. ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ತಂದುಕೊಟ್ಟು ಈ ದೇಶದಲ್ಲಿ ಮಹಿಳೆಯರನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಪ್ರಪ್ರಥಮ ಕಾರ್ಯಕ್ರಮವನ್ನು ಹಾಕಿದಂತಹ ಪ್ರಧಾನಮಂತ್ರಿಗಳು ಅಂತೇಳಿದರೆ ಅದು ಶ್ರೀಮತಿ ಇಂದಿರಾ ಗಾಂಧಿಯವರು. ತದನಂತರ ಬಂದಂತಹ ಸರ್ಕಾರಗಳು ಕೂಡ ಎಲ್ಲ ಬಡವರ ಕಲ್ಯಾಣಕ್ಕೋಸ್ಕರ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟಂತಹ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕಾರ್ಯಕ್ರಮ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದ ದೇಶ ಹೇಗಿತ್ತು, ಸ್ವಾತಂತ್ರ್ಯ ನಂತರದ ದೇಶ ಈಗ ಹೇಗಿದೆ ಅನ್ನೋದನ್ನು ನಾವು ಕಂಡಿದ್ದೇವೆ. ಸ್ವಾತಂತ್ರ್ಯೋತ್ತರ ಭಾರತ ದೇಶದಲ್ಲಿ ಇಷ್ಟೊಂದು ಈ ದೇಶ ಅಭಿವೃದ್ಧಿಗೊಳ್ಳಲಿಕ್ಕೆ ಕಾರಣ ನಮ್ಮ ದೇಶದಲ್ಲಿ ಕೊಟ್ಟಂತಹ ಪ್ರಧಾನಮಂತ್ರಿಗಳು ಹಾಕಿಕೊಟ್ಟಂತಹ ಕಾರ್ಯಕ್ರಮ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಹಸಿವು ಮುಕ್ತ ಕರ್ನಾಟಕವನ್ನು ಗೊಳಿಸಬೇಕು. ದೇಶದಲ್ಲಿ ರಾಜ್ಯದಲ್ಲಿ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ನಡೆಸಬೇಕು. ಯಾವತ್ತೂ ಕೂಡ ಮನೆಯಲ್ಲಿ ಮಹಿಳೆಯಾದವಳು ನಗುನಗುತ್ತಾ ಜೀವನವನ್ನು ನಡೆಸಬೇಕು. ಅವಳ ಆರ್ಥಿಕ ಸಬಲೀಕರಣ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ಮಹಿಳೆಯು ಕೂಡ ಈ ರಾಜ್ಯದಲ್ಲಿ ನಗಿನಗಿಸ್ತಾ ಜೀವನವನ್ನು ನಡೆಸಬೇಕೆನ್ನುವಂತಹ ನೆಲೆಯಲ್ಲಿ ಈ ರಾಜ್ಯದ ಘನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು 5 ಪಂಚ ಗ್ಯಾರಂಟಿಗಳನ್ನು ಸ್ತ್ರೀ ಪರವಾಗಿ, ಸ್ತ್ರೀ ಶಕ್ತಿಯ ಪರವಾಗಿ ಕೊಟ್ಟು ಇವತ್ತು ಅತ್ಯುತ್ತಮ ಕಾರ್ಯಕ್ರಮವನ್ನು ಕೊಟ್ಟಂತಹ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಮೊದಲಾಗಿ ಸಲ್ಲಿಸಿಕೊಂಡು ಎಲ್ಲ ಮಹಿಳೆಯರ ಪರವಾಗಿ ಅವರಿಗೆ ವಂದನೆಗಳನ್ನು ಕೂಡ ಅರ್ಪಿಸಿಕೊಂಡು ನಾನು ಈ ಮೂಲಕ ಕಾರ್ಯಕ್ರಮಕ್ಕೆ ಶುಭವನ್ನ ಬಯಸ್ತಾ ಇದ್ದೇನೆ. ಇವತ್ತು ಬಡವರ ಕಲ್ಯಾಣ ಅಂತ ನಾವು ಹೇಳ್ತೀವಿ. ಇವತ್ತು ಸ್ವಾವಲಂಬಿ ಬದುಕಿನಿಂದ ನಮ್ಮ ರಾಜ್ಯ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಕಂಡಿದ್ದೇವೆ. ಬಹುಶಃ ಇವತ್ತು ತಾವು ತಿಳ್ಕೊಳ್ಬೇಕಾಗ್ತದೆ, ಈ ದೇಶದ ಪ್ರಗತಿಯಲ್ಲಿ
ಇವತ್ತು ಈ ರಾಜ್ಯದ ಪ್ರಗತಿ ಎಷ್ಟಿದೆ ಅಂತ ಹೇಳಿದ್ರೆ, ಈ ವರ್ಷದ ಆರ್ಥಿಕತೆಯಲ್ಲಿ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಮಹಾರಾಷ್ಟ್ರ ನಂಬರ್ 1 ಸ್ಥಾನ ಬಂದಿದ್ರೆ, ಈ ವರ್ಷ GST ಕಟ್ಟುವುದರಲ್ಲಿ 2ನೇ ಸ್ಥಾನ ಕರ್ನಾಟಕ ರಾಜ್ಯಕ್ಕೆ ತಲುಪಿದೆ ಅನ್ನುವುದನ್ನು ಕೂಡ ಆ ಪ್ರಶಸ್ತಿ ನಮಗೆ ಬಂದಿದೆ. ಯಾಕಾಗಿ ಬಂತು? ಇವತ್ತು ಬಡವರ ಕಲ್ಯಾಣವನ್ನ ನಮ್ಮ ಸರ್ಕಾರ ಮಾಡಿದೆ, ಮಹಿಳೆಯರಿಗೆ ಎಲ್ಲಾ ಕಾರ್ಯಕ್ರಮಗಳನ್ನ ಕೊಟ್ಟಿದೆ, ಸ್ತ್ರೀಶಕ್ತಿ ಸಂಘಟನೆಗೆ ಬಲ ಕೊಟ್ಟಿದೆ, ಇವತ್ತು ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟಿದೆ, ಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಿದೆ. ಇವೆಲ್ಲರೂ ಕೊಟ್ಟರು ಕೂಡ ನಮ್ಮ ಸರ್ಕಾರ ದಿವಾಳಿ ಆಗಲಿಲ್ಲ, ನಮ್ಮ ಸರ್ಕಾರ ಅಭಿವೃದ್ಧಿ ಆಗಿದೆ. ಯಾವಾಗ ಬಡವರ ಪರವಾಗಿ ನಮ್ಮ ಸರ್ಕಾರ ಇದೆಯೋ, ಇವತ್ತು ದೇಶದಲ್ಲಿ ಕೂಡ ಆರ್ಥಿಕತೆಯನ್ನ ಕಟ್ಟಲಿಕ್ಕೆ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನಾವಿವತ್ತು ಕಾಣಬೇಕಾಗ್ತದೆ. ಇವತ್ತು ಗುಜರಾತ್ ದೇಶಕ್ಕೆ ಮಾದರಿ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಮಾದರಿ ಆಯಿತು ಅನ್ನೋದನ್ನು ಕೂಡ ನಾವಿವತ್ತು ತಿಳ್ಕೊಳ್ಬೇಕಾಗ್ತದೆ ಬಂಧುಗಳೇ. ಕೇವಲ ಭಾಷಣದಲ್ಲಿ ಜನರ ಬದುಕು ತುಂಬುವುದಿಲ್ಲ, ಕೇವಲ ಧರ್ಮಗಳನ್ನ ತಿಕ್ಕಾಟ ಮಾಡುವುದರಲ್ಲಿ ನಮ್ಮ ಬದುಕು ನಿಲ್ಲುವುದಿಲ್ಲ. ಜೀವನದಲ್ಲಿ ಇವತ್ತು ನಮ್ಮೆಲ್ಲರ ಜೀವನ ಸಾಗಿಸಬೇಕಾಗಿದ್ರೆ ನಮ್ಮ ಆರ್ಥಿಕ ಶಕ್ತಿ ಬಲವರ್ಧನೆ ಆಗಬೇಕು. ಎಲ್ಲ ಸ್ವಾವಲಂಬಿ ಬದುಕನ್ನ ಜೀವನವನ್ನ ನಡೆಸಬೇಕು ಎನ್ನುವಂತಹ ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯರು ಕೊಟ್ಟಂತಹ ಕಾರ್ಯಕ್ರಮವೇ ಇವತ್ತು ಫಲಶ್ರುತಿ ಆಗಿದೆ ಎನ್ನುವುದಕ್ಕೆ ಇವತ್ತು ಕೇವಲ CO ಅವರು ಹೇಳಿದ್ರು, 12 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಷ್ಟೊಂದು ಜನ ಫಲಾನುಭವಿಗಳು ಸೇರ್ಬೇಕಾದ್ರೆ ಇದು ಸರ್ಕಾರದ ಫಲಶ್ರುತಿಯ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಸಬ್ಜೆಕ್ಟ್ ತಿಳ್ಕೊಳ್ಳಿ, ಕೇವಲ ಗೃಹ ಜ್ಯೋತಿಯಲ್ಲಿ ಇಷ್ಟು 12 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 27,676 ಮಹಿಳೆಯರು ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನ ಪಡೀತಾ ಇದ್ದಾರೆ. ಗೃಹಲಕ್ಷ್ಮಿಯಲ್ಲಿ 18 ಮಹಿಳೆಯರು ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನ ಪಡೀತಾ ಇದ್ದಾರೆ. ಇವೆಲ್ಲವನ್ನ ನಾವು ನೋಡಿದ್ರೆ ಇಷ್ಟೊಂದು ಕಾರ್ಯಕ್ರಮಗಳನ್ನ ಇವತ್ತು ಮಹಿಳೆಯರು ಸ್ವಾವಲಂಬಿ ಆಗ್ಲಿಕ್ಕೆ ಈ ಕಾರ್ಯಕ್ರಮಗಳು ಇವತ್ತು ಫಲಶ್ರುತಿಯನ್ನು ಪಡೀತಲ್ಲ, ಮುಂದೆಯೂ ಕೂಡ ನಾವಿವತ್ತು ನೋಡ್ಬೇಕಾಗ್ತದೆ. ಯಾವ ಮನೆಯಲ್ಲಿ ಮಹಿಳೆಯಾದವಳು ಇವತ್ತು ಸುಭಿಕ್ಷೆಯಿಂದ ಇರ್ತಾಳೋ, ಯಾವ ಮನೆಯಲ್ಲಿ ಮಹಿಳೆ ಇವತ್ತು ನಗಿನಗಿಸ್ತಾಳೋ, ಖಂಡಿತವಾಗಿ ಕೂಡ ಆ ಮನೆ ಸಮೃದ್ಧಗೊಳ್ತದೆ. ಎತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತತ್ರ ದೇವತಃ. ಎಲ್ಲಿ ಮಹಿಳೆಯರನ್ನ ಗೌರವಿಸ್ತಾರೋ ಅಲ್ಲಿ ದೇವರು ನೆಲೆಸ್ತಾರೆ. ಹಾಗಾಗಿ ಇವತ್ತು ಮಹಿಳಾ ಪರವಾದಂತಹ, ಸ್ತ್ರೀ ಪರವಾದಂತಹ, ಸ್ತ್ರೀ ಧೋರಣೆಗೆ ಬೆಂಬಲವಾಗಿ ನಿಂತಹ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಖಂಡಿತವಾಗಿ ಕೂಡ ದೇವರ ಆಶೀರ್ವಾದ ಇದ್ದೇ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಮುಂದೆಯೂ ಕೂಡ ಎಲ್ಲ ಕಾರ್ಯಕ್ರಮಗಳು ನಮ್ಮ ಯೋಜನಾ ರೂಪಕವಾಗಿ ಮೂಡಿ ಬರಲಿ. ಈ ದೇಶದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರ ಬಹಳಷ್ಟಿರಲಿ ಎನ್ನುವಂತಹ ಮಾತಿನೊಂದಿಗೆ ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನ ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸ್ತಕ್ಕಂತಹ ಮನೋಭಾವದಲ್ಲಿ ನಾವು ಬೆಳೆಯಬೇಕಾಗಿದೆ. ಆವಾಗ ಮಾತ್ರ ಇವತ್ತು ನಮ್ಮ ಮಕ್ಕಳು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದಲ್ಲಿ ತಾಯಂದಿರ ಪಾತ್ರ ಬಹಳಷ್ಟಿದೆ. ಈ ದೇಶದ ಪ್ರಗತಿಯಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳನ್ನ ಸರ್ಕಾರ ನಮಗೆ ಕೊಟ್ಟಾಗ ನಾವು ಸಾಮಾಜಿಕವಾಗಿ ಕೂಡ ಎಲ್ಲ ವಿಚಾರಗಳನ್ನ ತಾಯಂದಿರು ತೆಗೆದುಕೊಂಡು ಇವತ್ತು ಅಭಿವೃದ್ಧಿಯ ಪಥಕ್ಕೆ ನಮ್ಮ ಮಕ್ಕಳನ್ನ ಶಿಕ್ಷಣದಲ್ಲಿ ಕೂಡ ಮುಂದೆ ಬರಬೇಕಾಗ್ತದೆ. ಮೊದಲೆಲ್ಲ ನಾವು ತಗೊಳ್ಬಹುದಿತ್ತು, ಒಬ್ಬ ಟೈಲರ್ ಮಗ ಟೈಲರ್ ಆಗ್ತಿತ್ತ, ಕೂಲಿ ಕಾರ್ಮಿಕದವನ ಮಗ ಕೂಲಿ ಕಾರ್ಮಿಕ ಆಗ್ತಿತ್ತ, ಒಬ್ಬ ಬಡವನ ಮಗ ಬಡವನಾಗೇ ಉಳಿತಿತ್ತ. ಆದ್ರೆ ಇವತ್ತು ವೀರಪ್ಪ ಮೊಯ್ಲಿ ಅವರು ತಂದಂತಹ CET ಯೋಜನೆಯಿಂದಾಗಿ ಯಾವ ಒಬ್ಬ ಬಡವನ ಮಗು ಕೂಡ ಡಾಕ್ಟರ್, ಇಂಜಿನಿಯರ್ ಆಗ್ಲಿಕ್ಕೆ ಇದು ಕೂಡ ಈ ಯೋಜನೆ ಕಾರಣೀಭೂತ ಆಯಿತು ಅಂತ ಹೇಳಿ ಕೂಡ ನಾನು ನಿಮ್ಗೆ ನೆನಪನ್ನ ಮಾಡಿಸ್ತಾ ಇದ್ದೇನೆ ಬಂಧುಗಳೇ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪರವಾದಂತಹ, ಜನಪರವಾದಂತಹ, ಸ್ತ್ರೀ ಪರವಾದಂತಹ, ಬಡವರ ಪರವಾದಂತಹ, ಅಲ್ಪಸಂಖ್ಯಾತರ ಪರವಾದಂತಹ, ದೀನ ದಲಿತರ ಪರವಾದಂತಹ ಸರ್ಕಾರ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ. ಈ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ತುಂಬು ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸಿ ಎಲ್ಲ ಫಲಾನುಭವಿಗಳ ಮನೆಗಳು ಬೆಳಗ್ಲಿ ಅಂತ ಶುಭವನ್ನ ಹಾರೈಸಿ, ಮುಂದಿನ ದಿನಗಳ ಬಾಳು ನಮ್ಮೆಲ್ಲರ ಶುಭವಾಗ್ಲಿ ಅಂತ ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು. ಉದ್ಘಾಟನಾ ಭಾಷಣ ಮಾಡಬೇಕಿತ್ತು, ಆದರೆ ಮುಖ್ಯ ಅತಿಥಿಗಳು ಮಾತನಾಡಿ ಅಂತ ಹೇಳಿ ಈಗ ಈ ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಮೂಡಬಿದ್ರೆ ತಾಲೂಕಿನ ನಮ್ಮ ಸರ್ಕಾರದ ಈ ಗ್ಯಾರಂಟಿ ಸಮಾವೇಶದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು, ಆತ್ಮೀಯ ಮಿತ್ರರಾದಂಥ ಮಂಜುನಾಥ್ ಭಂಡಾರಿರವರೇ, ಗೇರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಮಮತಾ ಗಟ್ಟಿ ಅವರೇ, ಮಾಜಿ ಸಚಿವರಾದಂಥ ಆತ್ಮೀಯರಾದಂಥ ಅಭಯ್ ಚಂದ್ರ ಜೈನ್ರವರೇ, ಮಾಜಿ ಶಾಸಕರಾದಂಥ ಶಕುಂತಲಾ ಶೆಟ್ಟಿ ಅವರೇ, ನಮ್ಮ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ರವರೇ, ಹಾಗೂ ಇನ್ನಿತರ ಎಲ್ಲ ನಮ್ಮ ಜಿಲ್ಲಾಡಳಿತದ ಎಲ್ಲ ಮುಖ್ಯ ಅಧಿಕಾರಿಗಳೇ, ತಾಲೂಕಿನ ಮಟ್ಟದ ಎಲ್ಲ ಅಧಿಕಾರಿಗಳೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲ ರೀತಿಯ ಕೋಆರ್ಡಿನೇಷನ್ ಮಾಡಿರ್ತಕ್ಕಂಥ ಇಲ್ಲಿಯ ನೋಡಲ್ ಆಫೀಸರ್ ಮತ್ತು ಎಲ್ಲ ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಿಂದರೇ, ಎಲ್ಲ ಯುವಕ ಮಿತ್ರರೇ, ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಎಲ್ಲ ಕಡೆ ಪ್ರತಿಯೊಂದು ತಾಲೂಕಿನಲ್ಲೂ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆದಂಥ ಏನು ಗ್ಯಾರಂಟಿ ಯೋಜನೆಗಳಿದೆ ಅದರ ಫಲಾನುಭವಿಗಳ ಸಮಾವೇಶವನ್ನು ನಾವು ಎಲ್ಲ ತಾಲೂಕುಗಳಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಕೊನೆಯದಾಗಿ ಇಲ್ಲಿ ಮೂಡುಬಿದ್ರೆಯಲ್ಲಿ ನಡೀತಾ ಉಂಟು. ನಮ್ಮ ಈ ಒಂದು ಗ್ಯಾರಂಟಿಯ ಯೋಜನೆ ಪ್ರಾರಂಭ ಆಗೋದಕ್ಕೆ ಅದರ ಮೂಲ ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಚುನಾವಣೆ ಪೂರ್ವದಲ್ಲಿ ನಮ್ಮ ನಾಯಕರು ಮತ್ತು ನಮ್ಮ ಪಕ್ಷದವರು ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಅನೇಕ ಕಡೆ ನಿರುದ್ಯೋಗದ ಸಮಸ್ಯೆ, ಬೆಲೆ ಏರಿಕೆ ಸಮಸ್ಯೆ, ಗ್ಯಾಸ್ ಬೆಲೆ ಹೆಚ್ಚಾಗಿದೆ, ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ, ಡೀಸೆಲ್ ಬೆಲೆ ಹೆಚ್ಚಾಗಿದೆ, ದಿನಸಿ ಪದಾರ್ಥಗಳ ಬೆಲೆ ಹೆಚ್ಚಾಗಿದೆ, ಜನರಿಗೆ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಯುವಕರಿಗೆ ಉದ್ಯೋಗ ಸಿಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಎಲ್ಲ ಕಡೆಯಿಂದ ನಮಗೆ ಬಹಳಷ್ಟು ಒತ್ತಡ ಮತ್ತು ಬೇಡಿಕೆಗಳನ್ನು ಬರೋದಕ್ಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಒಂದು ತೀರ್ಮಾನವನ್ನು ಮಾಡಿ ಈ 5 ಗ್ಯಾರಂಟಿಗಳನ್ನು ನಾವು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ವು. ಆ ಘೋಷಣೆ ಆದ ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡಿದ್ರು. ಪ್ರಧಾನಮಂತ್ರಿಗಳು ಕೂಡ ಬಂದು ಇಲ್ಲಿ ಟೀಕೆ ಮಾಡಿದ್ರು. ಈ ಎಲ್ಲ ಮಾತುಗಳಿಗೆಲ್ಲ ನಂಬೇಡಿ, ಇದು ಕೇವಲ ಓಟ್ಗೋಸ್ಕರ, ಚುನಾವಣೆಗೋಸ್ಕರ ಮಾಡ್ತಾ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನ ನಮ್ಮ ಎದುರಾಳಿಗಳು ಮತ್ತು ನಮ್ಮನ್ನ ವಿರೋಧ ಮಾಡ್ತಕ್ಕಂಥವರೆಲ್ಲ ಮಾತನಾಡಿದ್ರು. ಆದರೆ ಜನ ನಮ್ಮನ್ನ ನಂಬಿದ್ರು, ನಮ್ಮ ಕೈಯನ್ನ ಹಿಡಿದ್ರು. ನಮಗೆ ಅತಿ ಹೆಚ್ಚಿನ ಬಹುಮತವನ್ನ ಕರ್ನಾಟಕ ರಾಜ್ಯದ ಜನತೆ ನಮ್ಮ ಪಕ್ಷಕ್ಕೆ ನೀಡಿ ನಮ್ಮ ಸರ್ಕಾರ ರಚನೆ ಮಾಡೋದಕ್ಕೆ ಅವರ ಆಶೀರ್ವಾದದಿಂದ ನಾವು ಒಂದು ಅತ್ಯಂತ ಸುಭದ್ರವಾದಂಥ ಸರ್ಕಾರವನ್ನು ರಚನೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಹಿಂದಿನ ಆಡಳಿತದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 2013ರಿಂದ 2018ನೇ ಇಸ್ವಿಯಲ್ಲಿ ನಾವೇನು ಆ ಸಂದರ್ಭದಲ್ಲಿ ಭರವಸೆಗಳು ಕೊಟ್ಟಿದ್ದೋ 160 ಭರವಸೆಗಳಲ್ಲಿ 155 ಭರವಸೆಗಳನ್ನು ಈಡೇರಿಸಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ಸರ್ಕಾರ ಅಂತ ಹಿಂದಿನ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಅದೇ ಹೆಸರಿತ್ತು. ಆದ್ರಿಂದ ಈ ಸಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ ನಾವೆಲ್ಲ ಕೂತ್ಕೊಂಡಿದ್ದು. ಇದರ ಬಗ್ಗೆ ಚರ್ಚೆ ಆದಾಗ ಕೆಲವು ಸಚಿವರುಗಳೆಲ್ಲ, ಸರ್ ಇದಿಷ್ಟು ಬೇಗ ಎಲ್ಲ ನಾವು ಮಾಡಕ್ಕೆ ಹೋದ್ರೆ ಕಷ್ಟ ಆಗ್ತದೆ, ಬಹಳಷ್ಟು ಅನುದಾನ ಬೇಕಾಗ್ತದೆ, ಸ್ವಲ್ಪ ನಿಧಾನಕ್ಕೆ ಒಂದೊಂದಾಗಿ ತಗೊಳ್ಳೋಣ ಅಂತ ಕೆಲವರೆಲ್ಲ ಅಭಿಪ್ರಾಯಗಳೆಲ್ಲ ಕೊಟ್ಟರು. ಯಾಕಂದ್ರೆ ಎಲ್ಲ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ಮಾಡಬೇಕು ಅಂತ ಎಲ್ಲ ಹೇಳೋದು. ಆದರೆ ನಮ್ಮ ಮುಖ್ಯಮಂತ್ರಿಗಳು ನಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೇಬೇಕು, ನಾವೇನು ಹೇಳಿದ್ದೇವೆ ಅದನ್ನೇ ಮಾಡಬೇಕು, ಇದೇ ಕ್ಯಾಬಿನೆಟ್ನಲ್ಲಿ 5 ಕೂಡ ನಾವು ಅದನ್ನ ಅನುಮೋದನೆ ನೀಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳುವ ಆ ಒಂದು ಸನ್ನಿವೇಶ ಉದ್ಭವ ಆಗಿ ಆ 5 ಗ್ಯಾರಂಟಿಗಳನ್ನು ನಮ್ಮ ಪ್ರಥಮ ಕ್ಯಾಬಿನೆಟ್ನಲ್ಲಿ ಅವರು ಅನುಮೋದನೆ ಮಾಡಿದ್ರು. ಬಿಜೆಪಿಯವರು ಆವಾಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ರು, ನಮ್ಮ ವಿರೋಧಿಗಳು ಶುರು ಮಾಡ್ಕೊಂಡ್ಬಿಟ್ಟಿದ್ರು, ಎಲ್ಲಿಂದ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ನೋಡೋಣ ಅಂತ. ನಮ್ಮ ಅನುಮೋದನೆ ಆದ ನಂತರ ಕೂಡ ಯಾವ ತಾರೀಕಿಂದ ಪ್ರಾರಂಭ ಆಗುತ್ತೆ, ಯಾವ ಡೇಟಿಂದ ಪ್ರಾರಂಭ ಆಗುತ್ತೆ, ಯಾವಾಗ ಶುರು ಮಾಡ್ತೀರಾ, ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಾ ಅಂತ ಎಲ್ಲ ಮಾತುಗಳನ್ನ ಆಡ್ತಾ ಇದ್ರು. 2ನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ
ನಾವು ಯಾವ ತಾರೀಕಿನಿಂದ ಯಾವ ಡೇಟಿಂದ ಯಾವಾಗ ಮಾಡಬೇಕು ಅಂತ ಅದನ್ನು ಕೂಡ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ನಾವು ಅದನ್ನು ಕೂಡ ಘೋಷಣೆ ಮಾಡಿದ್ವು. ತದನಂತರ ತಕ್ಷಣವೇ ನಾವು ಶಕ್ತಿ ಯೋಜನೆಯನ್ನ ಅನುಷ್ಠಾನಕ್ಕೆ ತಗೊಂಡ್ಬಂದು ಎಲ್ಲ ಮಹಿಳೆಯರಿಗೆ ಬಸ್ಸಲ್ಲಿ ಓಡಾಡೋದಕ್ಕೆ, ಉಚಿತವಾಗಿ ಓಡಾಡ್ತಕ್ಕಂಥದ್ದಕ್ಕೆ ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡೋದಕ್ಕೆ ಜಾರಿ ತಂದು ಆವಾಗ ವಿರೋಧ ಪಕ್ಷದವರಿಗೆ ಸ್ವಲ್ಪ ಕನ್ಫ್ಯೂಸ್ ಆದ್ರು. ಈಗೇನು ಮಾಡೋದು, ಏನು ಹೇಳಬೇಕು? ಯಾಕಂತ ಹೇಳಿದ್ರೆ ನಾವೀಗ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ, ಜನರಿಗೆಲ್ಲ ಮುಟ್ಟುವುದಕ್ಕೆ ಪ್ರಾರಂಭ ಆಯಿತು. ಗೃಹಲಕ್ಷ್ಮಿ ಯೋಜನೆ ಅದು ಪ್ರಾರಂಭ ಆಯಿತು. ಪ್ರತಿಯೊಂದು ಮನೆಗೆ ಇವತ್ತು ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಶುರು ಮಾಡಿದ್ದು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಯಾವ ರೀತಿಯಾಗಿ ಹಿಂದೆ ನಾವು ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ ಅನ್ನಭಾಗ್ಯ ಯೋಜನೆ ಶುರು ಮಾಡಿದೋ, ಅದೇ ರೀತಿಯಾಗಿ ಕರ್ನಾಟಕ ಬಡತನ ಮುಕ್ತ ಕರ್ನಾಟಕ ಆಗಬೇಕು ಅಂತ ಉದ್ದೇಶದಿಂದ ಇವತ್ತು ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬಡತನ ನಿರ್ಮೂಲನೆ ಆಗ್ಬೇಕು, ಎಲ್ಲ ಜನರಿಗೆ ಕನಿಷ್ಠ ಮಟ್ಟ ಒಂದು ಆದಾಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಈ ಒಂದು ಗ್ಯಾರಂಟಿಯ ಮಹತ್ವಾಕಾಂಕ್ಷೆ ಯೋಜನೆ ಇದು. ಕೇವಲ ಯಾರೋ ಫ್ರೀಯಾಗಿ ಕೊಟ್ಬಿಟ್ರು, ಇವರು ಉಚಿತವಾಗಿ ಕೊಟ್ಬಿಟ್ರು, ಜನರು ಸೋಂಬೇರಿ ಆಗ್ಬಿಡ್ತಾರೆ, ಜನರು ಏನು ಕೆಲಸ ಮಾಡೋದಿಲ್ಲ, ಈ ರೀತಿಯಾದಂಥ ಅನೇಕ ರೀತಿಯಾಗಿ ಟೀಕೆ ಟಿಪ್ಪಣಿಗಳು ಬಂತು. ಆದರೆ ನಮ್ಮ ಉದ್ದೇಶ ಏನು? ನಮ್ಮ ರಾಜ್ಯದಲ್ಲಿ ಯಾರೂ ಕೂಡ ಹಸುವಿನಿಂದ ನರಳಬಾರದು, ಹಣ ಇಲ್ಲದೇನೆ ನರಳಬಾರದು, ಕನಿಷ್ಠ ಮಟ್ಟಕ್ಕಾದರೂ ಗೌರವಯುತವಾದಂಥ ಜೀವನ ನಡೆಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಬೇಕು. ಅವರಿಗೆ ಕರೆಂಟ್ ಉಚಿತ ಮಾಡಿದ್ದೇವೆ, ತಿಂಗಳಿಗೆ ಹಣ ಬರುವಂಥದ್ದು ರೀತಿ ಮಾಡಿದ್ದೇವೆ, ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಉದ್ದೇಶ 10 kg ಅಕ್ಕಿ ಕೊಡಬೇಕು ಅಂತ ಇದ್ದಿದ್ದು. ಕೇಂದ್ರ ಸರ್ಕಾರ ನಮ್ಮ FCAಗೆ ಬರೆದಾಗ 5 kg ಕೊಡ್ತೀವಿ ಅಂತ ಹೇಳಿದ್ರು. ನಾವು ದುಡ್ಡು ಕೊಡ್ತೀವಿ, ನಾವು ಅಕ್ಕಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ನಮಗೆ ಹೇಳಿತ್ತು. ಆದರೆ ಉದ್ದೇಶಪೂರ್ವಕವಾಗಿ ಅಥವಾ ಏನೋ ನನಗೆ ಗೊತ್ತಿಲ್ಲ, ಮತ್ತೆ ಅವರು ತೀರ್ಮಾನ ಮಾಡಿ ನಾವು ನಿಮಗೆ ಕೊಡೋಕ್ಕಾಗೋದಿಲ್ಲ, ಅವ್ರ ಗೋದಾಮ್ಗಳಲ್ಲಿ ಅಕ್ಕಿ ಇದೆ, ಲಕ್ಷ ಕ್ವಿಂಟಾಲ್ ಅಕ್ಕಿ ಇದೆ, ಆದರೆ ನಾವು ದುಡ್ಡು ಕೊಟ್ಟು ತಗೊಳ್ತೀವಿ ಅಂತ ಹೇಳಿದ್ರು ಕೂಡ ನಮಗೆ ಕೊಡಲಿಲ್ಲ ಅವರು. ನಾವು ಅಕ್ಕಪಕ್ಕ ರಾಜ್ಯಗಳ ಜೊತೆ ಎಲ್ಲ ಮಾತನಾಡ್ದು, ಆದರೆ ನಮಗೆ ಸಫಿಷಿಯೆಂಟ್ ಕ್ವಾಂಟಿಟಿ ಎಷ್ಟು ಬೇಕಾಗಿರ್ತಕ್ಕಂಥ ಅಕ್ಕಿ ಬೇರೆ ಬೇರೆ ರಾಜ್ಯಗಳಿಂದ ಸಿಗೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಈ ಯೋಜನೆ ಏನು ಮಾಡಬೇಕು ಅಂತ ನಮಗೆ ಗೊಂದಲಕ್ಕೆ ಸಿಕ್ಕಾಕೊಂಡಾಗ ಆಗ ನಾವು ತೀರ್ಮಾನ ಮಾಡಿದ್ವು, ನಾವು ಅಕ್ಕಿ ಕೊಡೋಕೆ ಆಗದೇ ಇದ್ರು ಕೂಡ ಆ ಪ್ರತಿ kg ಅಕ್ಕಿಗೆ ನೇರವಾಗಿ ನಮ್ಮ ಜನರಿಗೆ 34 ರೂಪಾಯಿಯನ್ನ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನು ಕೊಡೋದಕ್ಕೆ ನಾವು ಮಾಡಿದ್ವು. ಅಂದ್ರೆ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಬದ್ಧತೆ, ನಮ್ಮ ಕಮಿಟ್ಮೆಂಟು. ನಾವು ಇದನ್ನು ಮಾಡಲೇಬೇಕು ಅಂತ ಏನು ನಮ್ಮ ಇಚ್ಛಾಶಕ್ತಿ ಇತ್ತು ಅದು ಇದು ತೋರಿಸ್ತದೆ. ಇಲ್ಲದೆ ನಾವು ಸುಲಭವಾಗಿ ಹೇಳ್ಬೋದಾಗಿತ್ತು, ಅವ್ರು ಅಕ್ಕಿ ಕೊಡ್ತಲ್ಲಪ್ಪ, ಏನು ಮಾಡೋದು, ಈ ಕಾರ್ಯಕ್ರಮ ಕೈ ಬಿಟ್ಬಿಡೋಣ, ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ನಾವು ಬಿಟ್ಬಿಡ್ಬೋದಾಗಿತ್ತು. ಆದರೆ ನಾವು ನಮ್ಮ ಮಾತಿಂದ ತಪ್ಪಬಾರದು ಅಂತ ಹೇಳಿ ನಾವಿವತ್ತು ಎಲ್ಲ BPL ಕಾರ್ಡ್ದಾರರಿಗೆ 5 kg ಅಕ್ಕಿ ಏನು ಬರ್ತಾ ಇದೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ, ಹಿಂದೆ UPA ಸರ್ಕಾರ ಇದ್ದಾಗ ಆದಂಥ ಆಕ್ಟ್ ಅದು, ಅದರ ಪ್ರಕಾರ ಏನು 5 kg ಪ್ರತಿಯೊಬ್ಬರಿಗೂ ಬರ್ತಾ ಇದೆ, ಅದೇ ರೀತಿಯಾಗಿ ನಾವು ಇನ್ನು 5 kgಗೆ ಪ್ರತಿಯೊಬ್ಬರಿಗೂ 170 ರೂಪಾಯಿ ಅಂತ ಇವತ್ತು ನಾವು ನಮ್ಮ ಜನರಿಗೆ ನೀಡುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಇದು ಐತಿಹಾಸಿಕವಾದಂಥ ತೀರ್ಮಾನ. ಗೃಹಲಕ್ಷ್ಮಿ ನೇರವಾಗಿ ಅವ್ರ ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇದೆ. ಕರೆಂಟ್ ಅವ್ರು ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ, ಫ್ರೀ ಬಿಲ್ ಬರ್ತಾ ಇದೆ, ಯಾರು ಮಧ್ಯಸ್ಥಿಕೆ ಇಲ್ಲ, ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ, ಯಾವ ಭ್ರಷ್ಟಾಚಾರ ಇಲ್ಲ. ಶಕ್ತಿ ಯೋಜನೆ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಮಹಿಳೆಯರು. ಸ್ವಾವಲಂಬನೆ ಯಾಕೆ ಇದೆಲ್ಲ ನಾವು ಮಾಡಿದ್ದೇವೆ, ಮಹಿಳೆಯರ ಹೆಸರಿಗೆ ಯಾಕೆ ಮಾಡ್ತಾ ಇದ್ದೀವಿ? ಯಾಕಂದ್ರೆ ಮಹಿಳೆಯರು ಹೊರಗೆ ಬರಬೇಕು, ಮಹಿಳೆಯರು ದುಡಿಮೆ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಓಡಾಡಬೇಕು, ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಸಾಮಾಜಿಕ ಬದಲಾವಣೆ ತರ್ತಕ್ಕಂಥ, ಸಾಮಾಜಿಕ ಕ್ರಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಹಿನ್ನೆಲೆ, ಇತಿಹಾಸ ಈ ಕಾರ್ಯಕ್ರಮಕ್ಕಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಈ ತರ ಮಾಡಿದೆ. ಹಿಂದೆ ಸ್ತ್ರೀ ಶಕ್ತಿ ಯೋಜನೆ ತಂದಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಎಲ್ಲ ಸ್ತ್ರೀ ಶಕ್ತಿ ಗುಂಪುಗಳನ್ನ ಮಾಡಿ ಮಹಿಳೆಯರಿಗೆ ಸ್ವಾವಲಂಬನೆಯಿಂದ ಅವ್ರ ಸ್ವಂತ ಕಾಲ ಮೇಲೆ ನಿಲ್ಬೇಕು ಅಂತ ನಾವು ಮಾಡಿದ್ವು. ಅದಕ್ಕಿಂತ ಹಿಂದೆ ರಾಜೀವ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಎಲ್ಲ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟು ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರ ಪಾಲಿಕೆ ಎಲ್ಲ ಕಡೆ ಮಹಿಳೆಯರಿಗೆ ಅಧಿಕಾರದಲ್ಲೂ ಕೂಡ ಅವ್ರು ಇರಬೇಕು ಅಂತ ಹೇಳಿ ನಾವು ಅವರಿಗೆ ಆ ಮೀಸಲಾತಿ ಕೊಟ್ಟು ಇವತ್ತು
ಮಹಿಳೆಯರು ಮೇಯರ್ಗಳಾಗ್ತಾರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗ್ತಾರೆ, ಶೋಷಿತ ವರ್ಗದ ದಲಿತ ಮಹಿಳೆಯರು ಇವತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾವು ಯಥಾಸ್ಥಿತಿವಾದಿಗಳಾಗಿದ್ರೆ, ಯಾವ ಹಿಂದೆ ಹೇಗಿತ್ತು ಅದೇ ತರ ಮುಂದೆ ಇರಬೇಕು ಅಂತ ಹೇಳಿದ್ರೆ ಈ ಬದಲಾವಣೆಗಳಾಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಾಮಾಜಿಕ ಬದಲಾವಣೆಯನ್ನು ತರ್ತಕ್ಕಂಥದ್ದಕ್ಕೆ ಆ ಒಂದು ದೂರದೃಷ್ಟಿ ಮತ್ತು ಪ್ರಗತಿಪರ ಚಿಂತನೆಗಳಿದ್ರೆ ಮಾತ್ರ ಸಾಧ್ಯ. ಇವತ್ತು ಒಂದು ದಲಿತ ಮಹಿಳೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗ್ತಕ್ಕಂಥದ್ದು ಇವತ್ತು ನಾವು ಇವತ್ತು ಸರ್ವೇ ಸಾಮಾನ್ಯ ಆಗಿದೆ, ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಹಿಂದೆ ಅದರ ಬಗ್ಗೆ ಮಾತನಾಡಿದ್ರೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಮ ಸಮಾಜ ಅಷ್ಟು ಸುಲಭವಾಗಿ ಬದಲಾವಣೆಗಳಿಗೆ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಆ ಶ್ರೇಣಿಕ ಒಂದು ಇರುವಂತ ವ್ಯವಸ್ಥೆ, ಮೇಲ್ಜಾತಿ ಕೆಳಜಾತಿ ಅಸ್ಪೃಶ್ಯತೆ ಇವತ್ತು ಕೂಡ ಇದೆ. ಅದಕ್ಕೆ ಕಾನೂನಾತ್ಮಕವಾಗಿ ನಾವು ಬದಲಾವಣೆ ತಂದ್ರೆ ಮಾತ್ರ ಸಾಧ್ಯ, ಹೊರತು ಇಲ್ಲದೆ ಹೋದ್ರೆ ಅದ್ರ ಪಾಡ್ಗೆ ಅದು ಬದಲಾವಣೆ ಆಗುತ್ತೆ ಅಂತ ಇದ್ರೆ ಅದಾಗೋದಿಲ್ಲ. ಇವತ್ತು ಮಹಿಳೆಯರಿಗೆ ನಾವು ಎಲ್ಲಾ ರೀತಿಯ ಅವರಿಗೆ ನಾವು ಶಕ್ತಿಯನ್ನು ಕೊಟ್ಟಿದ್ದೇವೆ. ಅವ್ರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಮತ್ತೆ ಎಲ್ಲೋದ್ರೂ ಕೂಡ ಅವರಿಗೆ ಒಂದು ಆರ್ಥಿಕ ಶಕ್ತಿ ಇದೆ. ಶೈಕ್ಷಣಿಕವಾಗಿ ಅವರಿಗೆ ನಾವು ಇನ್ನು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಈ ರೀತಿಯಾದಂಥ ಪರಿಕಲ್ಪನೆ ಇರುವಂಥದ್ದೇ ನಿಜವಾದಂಥ ಪ್ರಗತಿಪರ ಮತ್ತು ಅಭಿವೃದ್ಧಿಯ ಸಮಾಜ ಆಗ್ತಕ್ಕಂಥದ್ದಕ್ಕೆ ಆಗುವಂಥ ಕೆಲಸ. ಇದು ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ಈ ತರದ ಒಂದು ಕ್ರಾಂತಿಕಾರಿ ಯೋಜನೆಗಳು ಎಲ್ಲಿದೆ ಇವತ್ತು? ಉದ್ಯೋಗ ಖಾತ್ರಿ ಯೋಜನೆ ಕ್ರಾಂತಿಕಾರಿ ಕಾರ್ಯಕ್ರಮ. ಅದು ಕನಿಷ್ಠ 100 ದಿವಸ ಅವರಿಗೆ ಉದ್ಯೋಗವನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಕೊಟ್ಟಿರ್ತಕ್ಕಂಥ ಐತಿಹಾಸಿಕ ಒಂದು ತೀರ್ಮಾನ ಹಿಂದೆ ನಮ್ಮ UPA ಸರ್ಕಾರ ಮಾಡಿತ್ತು. ಅದನ್ನ ಗೇಲಿ ಮಾಡಿದ್ರು, ಪಾರ್ಲಿಮೆಂಟ್ ನಲ್ಲಿ ನಿಂತು ಗೇಲಿ ಮಾಡಿದ್ರು. ಅದು ಇವತ್ತು ಕೂಡ ಅದು ಬರಗಾಲ ಬಂದಾಗ, ತೊಂದರೆ ಬಂದಾಗ, ಕೋವಿಡ್ ಬಂದಾಗ, ಯಾವುದೇ ಸಮಸ್ಯೆ ಬಂದಾಗ ಈ ದೇಶವನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ನರೇಗಾ ಯೋಜನೆ ಹೊರತು ಬೇರೆ ಯಾವ ಯೋಜನೆ ಅಲ್ಲ. ಅದರಿಂದ ಜನ ಬದುಕೋದಕ್ಕೆ ಸಾಧ್ಯ ಆಯಿತು. ಫುಡ್ ಸೆಕ್ಯೂರಿಟಿ ಆಕ್ಟ್ ಇಂದ ಜನರಿಗೆ ಬದುಕೋದಕ್ಕೆ ಸಾಧ್ಯ ಆಯಿತು. ಇವತ್ತು ಕರ್ನಾಟಕದಲ್ಲಿ ಭೀಕರ ಬರಗಾಲ, ಎಷ್ಟು ಇವತ್ತು ಕೃಷಿ ಚಟುವಟಿಕೆ ಬಹಳ ಕಮ್ಮಿ ಆಗೋಗಿದೆ. ಆದರೆ ಜನ ಇವತ್ತು ಯಾಕೆ ಒಂದು ರೀತಿ ಸಮಾಧಾನವಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿಯೊಂದು ಮನೆಗೆ ಇವತ್ತು ದುಡ್ಡು ಹೋಗ್ತಾ ಇದೆ. ಪ್ರತಿಯೊಂದು ಮನೆಗೂ ಕುಟುಂಬಕ್ಕೆ ಸಹಾಯವನ್ನು ನೀಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಅವ್ರಿಗೆ ರಕ್ಷಣೆ ಸಿಕ್ಕಿದೆ. ಇಂಥ ಭೀಕರ ಬರಗಾಲದಲ್ಲಿ ನಾವು ಇವತ್ತು ನಮ್ಮ ಸರ್ಕಾರ ಸುಮಾರು 30 ಲಕ್ಷ ರೈತರಿಗೆ 2,000 ರೂಪಾಯಿಯನ್ನು ನೇರವಾಗಿ ಅವ್ರ ಅಕೌಂಟ್ ಕೂಡ ಬರ ಪರಿಹಾರ ದುಡ್ಡನ್ನು ಕೂಡ ನಾವು ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ, ಬರ ಪರಿಹಾರ ಕೊಡಿ ಸ್ವಾಮಿ, ಕೊಡಿ ಸ್ವಾಮಿ, ಕೊಡಿ ಸ್ವಾಮಿ ಅಂತ 6 ತಿಂಗಳಿಂದ ಕೇಳ್ತಾ ಇದ್ದೀವಿ. ಅವ್ರ ಕಡೆ ಅವ್ರ ತಂಡ ಬಂತು ಕರ್ನಾಟಕಕ್ಕೆ, ಎಲ್ಲ ವೀಕ್ಷಣೆ ಮಾಡಿದ್ರು. ನಾವು ಅವ್ರಿಗೆ ರಿಪೋರ್ಟ್ ಕೊಟ್ಟು 18,000 ಕೋಟಿ ನಷ್ಟ ಆಗಿದೆ. ನಮ್ಮ ಏನು NDRF ಅಲ್ಲಿ SDRF ಅಲ್ಲಿ ದುಡ್ಡಿದೆ ಅದರ ಮುಖಾಂತರ, ಕಾನೂನಿನ ಮುಖಾಂತರ ನೀವು ಕೊಡ್ಲೇಬೇಕಾಗಿದೆ, ನಮಗೆ ಕೊಡಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೇಳಿದ್ರು ಕೂಡ, ದೆಹಲಿಗೆ ಹೋದು ಅವ್ರನ್ನ ಪ್ರಧಾನಮಂತ್ರಿನ ಭೇಟಿ ಆದ್ರು ಮುಖ್ಯಮಂತ್ರಿ, ಅಮಿತ್ ಶಾ ಅವ್ರನ್ನ ಭೇಟಿ ಆದ್ರು ನಮ್ಮ ಮುಖ್ಯಮಂತ್ರಿ, ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಕೊಡ್ತೀವಿ, ನೋಡ್ತೀವಿ, ಮೀಟಿಂಗ್ ಮಾಡ್ತೀವಿ, ಇದುವರೆಗೂ 1 ನಯಾ ಪೈಸಾ ಬಂದಿಲ್ಲ. ಇದೇನಾ ಕೇಂದ್ರ ಮತ್ತು ರಾಜ್ಯಕ್ಕೆ ಇರುವಂತ ಸಂಬಂಧನ? ನಮ್ಮ ರಾಜ್ಯ ಇವತ್ತು ಮಮತಾ ಗಟ್ಟಿ ಅವರು ಹೇಳಿದ್ರು, GSTಯಲ್ಲಿ ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ 7 ತಿಂಗಳಲ್ಲಿ 10 ತಿಂಗಳಲ್ಲಿ ಬಜೆಟ್ ಅಲ್ಲಿ ಹೇಳಿದೀವಿ 18% ಅಷ್ಟು ಗ್ರೋತ್ GSTಯಲ್ಲಿ ಆಗಿದೆ. ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚಿನ ಬಂಡವಾಳ ಹೂಡಿಕೆ 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಕೇಂದ್ರಕ್ಕೆ ನಾವು 4 ಲಕ್ಷ ಕೋಟಿಯಷ್ಟು ಕೇಂದ್ರಕ್ಕೆ ನಮ್ಮ ರಾಜ್ಯದಿಂದ ಹಣ ಹೋಗ್ತಾ ಇದೆ. ಆದ್ರೆ ನಮ್ಮ ಕಷ್ಟ ಕಾಲದಲ್ಲಿ ನಿಮಗೆ 1 ರೂಪಾಯಿ ಕೂಡ ಕೊಡೋದಕ್ಕೆ ನಿಮಗೆ ಔದಾರ್ಯ ಹೃದಯ ಇಲ್ಲದೆ ಹೋದ್ರೆ ಈ ಕೇಂದ್ರ ಸರ್ಕಾರಕ್ಕೆ ನಾವು ಏನ್ ಹೇಳ್ಬೇಕು? ನಾವು ಇಲ್ಲಿ ನಮ್ಮ ವಿರೋಧ ಪಕ್ಷರು ನಮ್ಮನ್ನ ಟೀಕೆ ಮಾಡ್ತಾರೆ. ಈ ಸರ್ಕಾರ ದಿವಾಳಿ ಆಗಿದೆ, ಈ ಸರ್ಕಾರಕ್ಕೆ ಅಲ್ಲಿ ಏನು ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ, ಈ ಸರ್ಕಾರ ಏನು ಪ್ರಯೋಜನ ಇಲ್ಲ ಅಂತ ಇಲ್ಲಿಯ ನಮ್ಮ ವಿರೋಧ ಪಕ್ಷರು ಮುಖಂಡರು ಮಾತಾಡ್ತಾ ಇದ್ದಾರೆ. ನಾವು ದಿವಾಳಿ ಆಗಿದ್ದಿದ್ರೆ ಇಷ್ಟೊಂದು ಹಣವನ್ನ ಇವತ್ತು ಕೇವಲ ಗೃಹಲಕ್ಷ್ಮಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವೀಗ ಕೊಟ್ಟಿರ್ತಕ್ಕಂಥದ್ದು ಸುಮಾರು 423 ಕೋಟಿ ರೂಪಾಯಿ. ಎಷ್ಟು? 423 ಕೋಟಿ ರೂಪಾಯಿ ನಮ್ಮ ಮಹಿಳೆಯರ ಅಕೌಂಟ್ಗಳಿಗೆ ಈ 6 ತಿಂಗಳಲ್ಲಿ ಅವರ ಅಕೌಂಟ್ಗಳಿಗೆ ನಾವು ಹಾಕಿದ್ದೇವೆ.
ನಾವು ದಿವಾಳಿ ಆಗಿದ್ದೀವ? ಬರಗಾಲದಲ್ಲಿ ಸುಮಾರು 700 ಕೋಟಿ ರೂಪಾಯಿನ ನೇರವಾಗಿ ನಮ್ಮ ರೈತರಿಗೆ ದುಡ್ಡು ಕೊಟ್ಟಿದ್ದೇವೆ, ನಾವು ದಿವಾಳಿ ಆಗಿದ್ದೀವ? ಬೇರೆ ಯೋಜನೆಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ಇಲಾಖೆಯಲ್ಲೂ ಬೇಕಾದಷ್ಟು ನಾವು ಮಾಡ್ತಾನೆ ಇದ್ದೀವಿ. ಇಡೀ ನಮ್ಮ ರಾಜ್ಯದ ಎಲ್ಲ ಡಯಾಲಿಸಿಸ್ ಕೇಂದ್ರಗಳನ್ನು ನವೀಕರಣ ಮಾಡಿದ್ದೀವಿ, ಎಲ್ಲ ಕಡೆ ಹೊಸ ಮೆಷಿನ್ ಕೊಟ್ಟಿದ್ದೀವಿ, ಹೊಸ ಆಂಬ್ಯುಲೆನ್ಸ್ ಖರೀದಿ ಮಾಡಿದ್ದೀವಿ, ಇನ್ನೂ ಹೊಸ ಹೊಸ ಆಸ್ಪತ್ರೆಗಳು ಕಟ್ತಾ ಇದ್ದೀವಿ. ವೆನ್ಲಾಕ್ ಆಸ್ಪತ್ರೆಗೆ ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನ ಈ ವರ್ಷ ಮಾಡ್ತಾ ಇದ್ದೀವಿ. ಇನ್ನು ಬೇಕಾದಷ್ಟು ನಾನು ಹೇಳ್ತಾ ಹೋಗ್ಬೋದು. ನಾವು ಕೊಡ್ತಾ ಇದ್ದೀವಿ, ನೀವೇನ್ ನಮಗೆ ಕೊಡಿಸ್ತಾ ಇದ್ದೀರಾ? ಜನ ಕಷ್ಟದಲ್ಲಿದ್ದಾಗ ನೀವು ಕೇಂದ್ರದಿಂದ ₹1 ಕೂಡ ತರ್ಸಕ್ಕೆ ಆಗದೆ ಹೋದ್ರೆ ನೀವು ಯಾವ ರೀತಿಯಾದ ಜನಪ್ರತಿನಿಧಿಗಳು ಅಂತ ನಾನು ಬಿಜೆಪಿ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು MP ಗಳಿದ್ದೀರಾ 25 ಜನ, ಏನ್ ಪ್ರಯೋಜನ ನಮಗೆ? ಬರಗಾಲದಲ್ಲಿ ದುಡ್ಡಿಲ್ಲ, ಅನ್ನಭಾಗ್ಯ ಅಕ್ಕಿ ಕೊಡೋದಿಲ್ಲ, ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಶೇರ್ ಕಮ್ಮಿ ಮಾಡಿದೀವಿ. ಯಾವ ತರ ನಮ್ಗೆ ನ್ಯಾಯ ಸಿಗ್ತಾ ಇದೆ ಹೇಳಿ? ಮತ್ತೆ ಅಲ್ಲಿ ಹೋಗಿ ನೀವು ನಮ್ಮ ಪರವಾಗಿ ವಕಾಲತ್ತು ಕೂಡ ವಹಿಸಕ್ಕೆ ಆಗೋದಿಲ್ಲ. ಹಿಂದೆ ವಾಜಪೇಯಿ ಅವರಿದ್ದಾಗ ಈ ರೀತಿ ಇರಲಿಲ್ಲ. ಅವತ್ತು ಅನಂತಕುಮಾರ್ ಇದ್ರು, ಅವರಾದ್ರೂ ಮಧ್ಯಸ್ಥಿಕೆ ವಹಿಸಿ ಏನೋ ಆದ್ರೂ ನ್ಯಾಯಯುತವಾದ ತೀರ್ಮಾನಗಳು ಮಾಡ್ತಾ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ವೇ? ಯಾರು ಕೂಡ ಮಾತಾಡಂಗಿಲ್ಲ, ಹೇಳಂಗಿಲ್ಲ, ಕೇಳೋಂಗಿಲ್ಲ, ಯಾರಿಗೂ ಕೂಡ ಧ್ವನಿನೂ ಇಲ್ಲ, ಯಾರಿಗೂ ಧೈರ್ಯನೂ ಇಲ್ಲ. ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕಾದ್ರೆ ಇವತ್ತು ನಮ್ಮ ಪರವಾದಂತ ತೀರ್ಮಾನಗಳಾಗ್ಬೇಕು ತಾನೆ. ಅದೆಲ್ಲ ಆಗ್ತಾ ಇದೆ ಇವತ್ತು. ಅದು ಇವತ್ತು ನಮ್ಮ ಪ್ರಶ್ನೆ. ನಮ್ಮನ್ನ ಟೀಕೆ ಮಾಡ್ತಿರಲ್ಲ ಇಲ್ಲಿ. ಮೊನ್ನೆ ಪೇಪರಲ್ಲಿ ನಾನು ನೋಡಿದೆ, ರಾಜ್ಯ ದಿವಾಳಿ ಆಗಿದೆ ಅಂತ. ಯಾವ ರೀತಿಯಲ್ಲಿ ದಿವಾಳಿ ಆಗಿದೆ? ನಮ್ಮ ಬಡ್ಜೆಟ್ ಸಿದ್ದರಾಮಯ್ಯ ಸಾಹೇಬರು ಅವರ 15ನೇ ಬಡ್ಜೆಟ್ ಅನ್ನ, ದಾಖಲೆಯ 15ನೇ ಬಡ್ಜೆಟ್ ನನ್ನ ಮಂಡಿಸಿದ್ದಾರೆ. 3,70,000 ಕೋಟಿಯಷ್ಟು ಬಡ್ಜೆಟ್ ಅನ್ನ ಅವರು ಅನೌನ್ಸ್ ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ ಕಾಮಗಾರಿಗೆ ದುಡ್ಡು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಯಾವ ದೃಷ್ಟಿಯಲ್ಲಿ ನಾವು ದಿವಾಳಿ ಆಗಿದ್ದೇವೆ? ನಮ್ಮಲ್ಲಿ ಇವತ್ತು ಈ ವರ್ಷ ಎಷ್ಟೊಂದು ತೆರಿಗೆಯನ್ನ ಹೆಚ್ಚಿಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಎಷ್ಟೊಂದು ಬಂಡವಾಳ ಹೂಡಿಕೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಇದು ನನ್ನ ಪ್ರಶ್ನೆ ನಮ್ಮ ವಿರೋಧಿಗಳಿಗೆ. ಟೀಕೆ ಮಾಡೋದು ಒಪ್ಕೊಳ್ತೀನಿ, ವಿರೋಧ ಪಕ್ಷ ಇದ್ದಾಗ ಟೀಕೆ ಮಾಡಬೇಕು. ಆದರೆ ವಿನಾಕಾರಣ ಸುಳ್ಳಿನ ಆರೋಪಗಳು ಮಾಡಬೇಡಿ. ಯಾಕಂದ್ರೆ ನಾವೇನು ಜನರಿಗೆ ಸುಳ್ಳು ಹೇಳ್ತಾ ಇಲ್ಲ, ನಾವೇನ್ ಮಾಡಿದ್ದೇವೆ ಅದನ್ನು ಹೇಳಿದ್ದೇವೆ. ನಾವೇನ್ ಜನರಿಗೆ 25 ಲಕ್ಷ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹಾಕ್ತೀವಿ ಅಂತ ನಾವು ಯಾವತ್ತೂ ಹೇಳಲಿಲ್ಲ. ನಾವ್ಯಾವತ್ತೂ ಕೂಡ ವಿದೇಶದಿಂದ ಹಣ ತಗೊಂಡ್ಬಂದ್ಬಿಟ್ಟು ನಿಮಗೆ ದುಡ್ಡು ಕೊಡ್ತೀವಿ ಅಂತ ನಾವು ಯಾವತ್ತೂ ನಿಮ್ಗೆ ಹೇಳಲಿಲ್ಲ. ನಾವ್ಯಾವತ್ತೂ ಬಂದು ನಿಮಗೆ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅಂತ ನಾವ್ಯಾವತ್ತೂ ಕಾಂಗ್ರೆಸ್ ಅವ್ರು ಹೇಳಲಿಲ್ಲ. ನಾವ್ಯಾವತ್ತೂ ಬಂದು ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ನಾವೇನು ಹೇಳಲಿಲ್ಲ. ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ. ನಾವೇನಾದ್ರೂ ಸುಳ್ಳು ಹೇಳಿದ್ರೆ, ನಾವೇನಾದ್ರೂ ತಪ್ಪು ಅಂಕಿಅಂಶ ಕೊಟ್ರೆ, ನಾವೇನಾದ್ರೂ ದಾರಿ ತಪ್ಪಿಸಿದ್ರೆ ಅವಾಗ ನೀವು ಟೀಕೆ ಮಾಡೋದಕ್ಕೆ ನಿಮ್ಗೆ ರೈಟ್ಸ್ ಇದೆ. ಅಥವಾ ನಮ್ ಯಾವ್ದಾದ್ರು ಕಾರ್ಯಕ್ರಮ ಸರಿಯಾಗಿ ಆಗ್ತಾ ಇಲ್ಲ ಹೇಳಿ, ಒಪ್ಕೊಳ್ಳೋಣ. ಕಾರ್ಯಕ್ರಮ ಸರಿಯಾಗಿ ಆಗ್ತಾ ಇಲ್ಲ, ಇದರಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳಿ, ಒಪ್ಕೊಳ್ಳೋಣ. ಏನೂ ಇಲ್ದೇನೆ, ಏನೂ ಆಧಾರ ಇಲ್ದೇನೆ ಇವರೆಲ್ಲ ಹಿಂದೂ ವಿರೋಧಿಗಳು, ಇವ್ರು ಹಿಂದುತ್ವದ ವಿರೋಧಿ. ನಾನು ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ, ಈ 52,000 ಕೋಟಿ ಏನು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀವಲ್ಲ, ಇದರಲ್ಲಿ 40,000 ಕೋಟಿಗಿಂತ ಹೆಚ್ಚು ಹಣ ಎಲ್ಲ ಹಿಂದೂ ಕುಟುಂಬಗಳಿಗೆ ಹೋಗ್ತಾ ಇದೆ ಸ್ವಾಮಿ. ಹಿಂದೂ ಕುಟುಂಬಗಳಿಗೆ ಹೋಗ್ತಾ ಇದೆ. ನಾವೇನು ಹಿಂದೂ ವಿರೋಧಿನಾ? ನಮ್ಮ ಒಂದು ಸ್ಕೀಮ್ಗಳು ಇದರಲ್ಲಿ ಎಲ್ಲರಿಗೂ ಕೂಡ ಮುಟ್ಟುವಂತ ಯೋಜನೆ ಇದು. ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ದಲಿತ ಇರ್ಬೋದು, ಹಿಂದುಳಿದ ಇರ್ಬೋದು, ಮೇಲ್ಜಾತಿ, ಕೆಳಜಾತಿ, ಬ್ರಾಹ್ಮಣ, ಲಿಂಗಾಯತ್, ಬಂಟ್, ಇಡಿಗ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಯಾರೇ ಇರ್ಬೋದು, ಎಲ್ರಿಗೂ ಈ ಸ್ಕೀಮ್ ಹೋಗ್ತಾ. ಈ ಸ್ಕೀಮ್ ಯಾವ ಜಾತಿ ಧರ್ಮದ ಬಣ್ಣ ಇಲ್ಲ ಇದಕ್ಕೆ. ಅಥವಾ ಇದು ಬಿಜೆಪಿ, ಕಾಂಗ್ರೆಸ್, JDS ಅವರು ಕೊಡಿ ಇವ್ರು ಕೊಡ್ಬೇಡಿ ಅಂತ ಏನು ಹೇಳ್ತಾ ಇಲ್ಲ ನಾವು. ಬಿಜೆಪಿಯವರಿಗೆ ಇದನ್ನ ಇಷ್ಟೊಂದು ಟೀಕೆ ಮಾಡೋದಕ್ಕೆ ಅವ್ರಿಗೆ ಧೈರ್ಯ ಅಥವಾ ಎದೆಗಾರಿಕೆ ಇದ್ರೆ ಅವರೊಂದು ಘೋಷಣೆ ಮಾಡಬೇಕು. ಯಾವುದೇ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಬೆಂಬಲಿಗರು ಈ ಗ್ಯಾರಂಟಿ ಸ್ಕೀಮ್ ಇಂದ ಹೊರಗೆ ಬನ್ನಿ, ಈ ದುಡ್ಡನ್ನು ತಗೋಬೇಡಿ, ಈ ಕಾರ್ಯಕ್ರಮದಿಂದ ಹೊರಗೆ ಬನ್ನಿ ಅಂತ ಹೇಳ್ಬೇಕು. ಮತ್ತೆ ಅವರು ಅದನ್ನ ಹೇಳ್ಬಿಟ್ಟು ಬಂದು ನಮಗೆ ಟೀಕೆ ಮಾಡಿದ್ರೆ ನಾನು ಒಪ್ಕೊಳ್ತೀನಪ್ಪ.
ಅಲ್ಲಿ ಅದು ಬೇಕು. ಇಲ್ಲಿ ದಿವಾಳಿ ಆಗೋದು ಅಂತಲೂ ಹೇಳಬೇಕು, ನಮ್ಮನ್ನು ಟೀಕೆ ಮಾಡಬೇಕು. ಇದು ಒಪ್ಕೊಳ್ಳೋಕೆ ಸಾಧ್ಯನಾ? ಏನು ನಮ್ಮ ಎಲ್ಲ ಹಿಂದೂ ಧರ್ಮದ ಹಿಂದೂ ದೇವಸ್ಥಾನ ದುಡ್ಡೆಲ್ಲ ನಾವು ಮುಸಲ್ಮಾನರಿಗೆ ಕ್ರಿಶ್ಚಿಯನ್ಗೆ ಕೊಡ್ತೀವಿ. ಇನ್ನೊಂದು ಸುಳ್ಳು ಹೇಳಿದ್ದಾರೆ ಅವರು. ಯಡಿಯೂರಪ್ಪನವರು ಇದ್ದಾಗ ಇದ್ದಂತ ಆಕ್ಟ್ ಅಲ್ಲಿ ಹಿಂದೂ ದತ್ತಿ ಹಣವನ್ನ ಬೇರೆ ಬಡ ಧರ್ಮದವರಿಗೆ ಕೊಡಬಹುದು ಅಂತ ಅವರಿದ್ದಂತ ಆಕ್ಟ್ ಅಲ್ಲಿ ಇತ್ತು. ರಾಮಲಿಂಗ ರೆಡ್ಡಿ ಅವರು ಬಂದ ಮೇಲೆ ಅದನ್ನು ತೆಗೆದುಹಾಕಿದ್ರು. ಇವತ್ತು ನಾವು ಯಾವುದೇ ಹಿಂದೂ ದತ್ತಿ ಹಣವನ್ನ ಕೇವಲ 1 ಕೋಟಿಗಿಂತ ಹೆಚ್ಚು ಆದಾಯ ಇರತಕ್ಕಂಥವರಿಗೆ 10% ಅನ್ನಂತ ಮಾಡಿ, ಹಿಂದೆ 25 ಲಕ್ಷಕ್ಕಿಂತ ಹೆಚ್ಚಿದ್ದಕ್ಕೆ 10% ಇತ್ತು. ನಾವು 1 ಕೋಟಿಗಿಂತ ಹೆಚ್ಚಿರೋದನ್ನ 10% ಮಾಡಿ, ಆ 10% ದುಡ್ಡನ್ನ ಯಾವ ಸಿ ಕ್ಯಾಟಗರಿ ಇರುವಂತ ದೇವಾಲಯಗಳ ಅರ್ಚಕರ ಅವರ ಅಭಿವೃದ್ಧಿಗೆ, ಅವರ ಮಕ್ಕಳ ಅಭಿವೃದ್ಧಿಗೋಸ್ಕರ ಮೀಸಲಿಡಬೇಕು ಅಂತ ಹೇಳ್ತಕ್ಕಂಥ ತೀರ್ಮಾನ. ನೀವು ಹಿಂದೂ ವಿರೋಧಿ ಅಂತ ಬಣ್ಣ ಕಟ್ತಾರಲ್ಲ, ಬರೀ ಸುಳ್ಳು. ದುರ್ದವೇನಂತ ಹೇಳಿದ್ರೆ ನಮ್ಮ 4ನೇ ಅಂಗ ಏನಿದೆ, ಕಾರ್ಯಾಂಗ, ಶಾಸಕಾಂಗ ಮತ್ತು ಇನ್ನೊಂದು ಯಾವ ಅಂಗ ಅದು, ನ್ಯಾಯಾಂಗ. ಅದೆಲ್ಲ ಒಂದ್ ಕಡೆ ಇರಲಿ. ನಮ್ಮ ಪತ್ರಿಕಾ ರಂಗ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಸಂಪೂರ್ಣವಾಗಿ ಅದು ನಿಷ್ಕ್ರಿಯ ಆಗೋಗಿದೆ. ಅದು ಯಾಕೆ ಅಂತ ಹೇಳಿದ್ರೆ ಅವ್ರು ಒಂದ್ ಕಡೆ ತಿರುಗ್ಬಿಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಎಲ್ಲವನ್ನು ಕೂಡ ಪ್ರಚಾರ ಕೊಡ್ತಾ ಇರ್ತಾರೆ. ಅದರಲ್ಲೂ ಈ ರಾಷ್ಟ್ರೀಯ ಟಿವಿ ಚಾನೆಲ್ಗಳನ್ನು ನೋಡ್ಬಿಟ್ರೆ ಅಂತೂ ಅವ್ರು ಬೇರೆ ಇನ್ನೇನು ಕಾಣೋದಿಲ್ಲ. ನಾವು ಹೇಳುವಂಥದ್ದು ನಿಜ ಹೇಳಿ ಅಷ್ಟೇ. ನಮ್ಮ ಪರ ಇನ್ನೊಬ್ಬರ ಪರ ಅಂತ ಹೇಳಿರ್ಬಾರ್ದು. ನಾವು ತಪ್ಪು ಮಾಡಿದ್ರೆ ನಮಗೆ ಟೀಕೆ ಆಗ್ಬೇಕು. ಅದೇ ಪತ್ರಿಕಾ ರಂಗದ ಒಂದು ಮುಖ್ಯ ಜವಾಬ್ದಾರಿ. ಡೆಮೋಕ್ರಸಿಯಲ್ಲಿ ಪತ್ರಿಕಾ ರಂಗ ಎಷ್ಟು ಗಟ್ಟಿ ಇರ್ತದೆ ಅಷ್ಟು ಡೆಮೋಕ್ರಸಿ ಗಟ್ಟಿ ಇರ್ತದೆ. ಇವತ್ತು ಡೆಮೋಕ್ರಸಿನೂ ಕೂಡ ಕುಸಿತಾ ಇದೆ, ಪತ್ರಿಕಾ ರಂಗನೂ ಕೂಡ ಕುಸಿತಾ ಇದೆ. ಯಾಕಂದ್ರೆ ಭಯದ ವಾತಾವರಣ. ಅದಾಗಬಾರ್ದು. ನಾವು ತಪ್ಪು ಮಾಡಿದ್ರೆ ನಾವು ಶಿಕ್ಷೆಗೆ ಒಳಗಾಗಬೇಕು. ನನ್ನ ಇಲಾಖೆನ ತಪ್ಪಾದ್ರೆ ನಾನು ಶಿಕ್ಷೆಗೆ ಒಳಗಾಗಬೇಕು. ಈ ತರದ ಒಂದು ವ್ಯವಸ್ಥೆ ಇದ್ದಾಗ ಮಾತ್ರನೇ ಆ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಅದು ಒಂದು ಜಾಗೃತ ಸಮಾಜ ಇದ್ರೇನೆ ಅವಾಗ ಪ್ರಜಾಪ್ರಭುತ್ವ ಬೆಳೆಯೋದಕ್ಕೆ ಸಾಧ್ಯ. ಯಾವಾಗ ಜನರ ಒಂದು ಮನಸ್ಸುಗಳಲ್ಲಿ ಯಾವ್ದಾವುದೋ ವಿಚಾರಗಳನ್ನ ಅಲ್ಲಿ ಸೇರಿಸಿ ಆ ಒಂದು ತಾರ್ಕಿಕವಾದಂಥ ಚಿಂತನೆ ಹೊರಟೋಗ್ಬಿಟ್ರೆ ಅವಾಗ ರಾಷ್ಟ್ರದಲ್ಲಿ ಏನೇನಾಗುತ್ತೋ ಗೊತ್ತಾಗೋದಿಲ್ಲ. ಇವತ್ತು ನಾನು ಮನವಿ ಏನಂತ ಹೇಳಿದ್ರೆ ಪತ್ರಿಕಾ ರಂಗದಲ್ಲಿ ನೀವು ನಿಜಾಂಶ ಬರೀರಿ. ಕೇವಲ ಇವ್ರು ಹೇಳಿದ್ದನ್ನೇ ಬರೆದು ಟಿವಿಗಳಲ್ಲಿ ತೋರಿಸಿ ನಮ್ದು ಏನಾಗೋಗಿದೆ ಅಂತ ಹೇಳಿದ್ರೆ ನಾವು 10 ಸಲ ಹೇಳಿದ್ರು ಕೂಡ ಅದು ಗೊತ್ತಾಗೋದಿಲ್ಲ. ಅವ್ರು 1 ಸಲ ಹೇಳಿದ್ರೆ ಅದು ಗೊತ್ತಾಗೋಗ್ತದೆ. ಈ ತರದ ಪರಿಸ್ಥಿತಿಗಳು ಇವತ್ತು. ಅದಕ್ಕೆ ಒತ್ತು ಹೇಳ್ತೀನಿ, ಗ್ಯಾರಂಟಿ ಯಾರಿಗೆ ಗ್ಯಾರಂಟಿ? ನಾವು 5 ಗ್ಯಾರಂಟಿ ಈಗಾಗಲೇ ಅದನ್ನು ಹೇಳಿದ್ರು. ಇದು ಚುನಾವಣೆಗೋಸ್ಕರ ಲೋಕಸಭಾ ಆದ್ಮೇಲೆ ಮುಚ್ಚೋಗುತ್ತೆ ಗ್ಯಾರಂಟಿ, ನಿಂತೋಗುತ್ತೆ ಗ್ಯಾರಂಟಿ ಅಂತ. ನಾವು ಆ ರೀತಿಯಾದಂಥ ಮೋಸ ಮಾಡುವಂಥ ಜನ ಅಲ್ಲ ನಾವು. ನಮ್ಮ 6ನೇ ಗ್ಯಾರಂಟಿ ಏನಂತ ಹೇಳಿದ್ರೆ ಈ 5 ಗ್ಯಾರಂಟಿ ಯಾವತ್ತೂ ಕೂಡ ಮುಚ್ಚೋಗಲ್ಲ. ಈ 6ನೇ ಗ್ಯಾರಂಟಿ, ಈ 5 ಗ್ಯಾರಂಟಿ ಶಾಶ್ವತವಾಗಿರ್ತದೆ. ನಾವು ಆ ರೀತಿ ಮೋಸ ಮಾಡೋದಕ್ಕೆ ನಾವೇನು ಹೇಡಿಗಳಲ್ಲ. ಜನರಿಗೆ ಯಾಮಾರಿಸುವಂಥದ್ದು ಇಲ್ಲದೆ ಹೋದ್ರೆ ನಾವು 2 ವರ್ಷ ತಗೋಬೋದಾಗಿತ್ತು. ಕಳೆದ 5 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟೋ 400-500 ಭರವಸೆ ಕೊಟ್ಟಿದ್ರು. ಅದರಲ್ಲಿ 60 ಭರವಸೆಗಳು ಕೂಡ ಈಡೇರಿಸಿರಲಿಲ್ಲ ಅವರು. ಅದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ಅವರು ದೇವಸ್ಥಾನ ತೋರಿಸ್ಬಿಡ್ತಾರೆ ಮತ್ತು ಸ್ಯಾಫ್ರನ್ ತೋರಿಸ್ಬಿಡ್ತಾರೆ. ಕೆಲಸ ಏನಾಗಿದೆ ಏನಾಗಿಲ್ಲ ಅದು ಯಾರಿಗೂ ಗೊತ್ತಿಲ್ಲ. ನಾವು ಕೇಳುವಂಥದ್ದು ಕೆಲಸದ ಮೇಲೆ. ಸಂವಿಧಾನ ಹೇಳುವಂಥದ್ದು ಸಾಮಾಜಿಕ ನ್ಯಾಯ ಇರಬೇಕು, ಜಾತ್ಯತೀತ ವ್ಯವಸ್ಥೆ ಇರಬೇಕು ನಮ್ಮ ರಾಷ್ಟ್ರದಲ್ಲಿ. ಜಾತ್ಯತೀತ ವ್ಯವಸ್ಥೆ ಅಂದ್ರೆ ಈ ದೇಶ ಒಂದು ಧರ್ಮದ ಹೆಸರಿನಲ್ಲಿ ಈ ದೇಶ ರಚನೆ ಆಗಿಲ್ಲ. ಎಲ್ರಿಗೂ ಕೂಡ ಇರುವಂಥ ದೇಶ ಇದು. ಜಾತ್ಯತೀತ ರಾಷ್ಟ್ರ ಇದು. ಅದು ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಯಾರೇ ಇರ್ಬೋದು, ಅಥವಾ ಅವ್ರಿಗೆ ಯಾವ ಧರ್ಮದ ಮೇಲೆ ನಂಬಿಕೆನೂ ಕೂಡ ಇಲ್ಲದೆ ಇರ್ಬೋದು. ಎಲ್ರಿಗೂ ಈ ದೇಶ ಸಮಾನವಾಗಿ ನೋಡಬೇಕು. ಅದೇ ಈ ಭಾರತ ದೇಶ. ಅಂತ ದೇಶವನ್ನ ಇವತ್ತು ನಾವು ಧ್ರುವೀಕರಣ ಆಗೋದಕ್ಕೆ ಬಿಡಬಾರ್ದು. ಅದಕ್ಕೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಪ್ರತಿಯೊಬ್ಬರಿಗೂ ಮುಟ್ಟಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳು ಇವತ್ತು ಪ್ರತಿಯೊಬ್ಬರಿಗೂ ಮುಟ್ಟಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಇವತ್ತು ದಲಿತ ವರ್ಗಕ್ಕೆ 37,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದೇವೆ ನಮ್ಮ ಬಜೆಟ್ನಲ್ಲಿ. ಅವ್ರೇನು ಹಿಂದೂಗಳಲ್ವಾ ದಲಿತರು? ಆ ಮುಸಲ್ಮಾನರಿಗೆ 3,000 ಕೋಟಿ ಕೊಟ್ಟಿದ ತಕ್ಷಣ ಬೊಬ್ಬೆ ಹೊಡಿತಾರೆ. ದಲಿತರಿಗೆ 37,000 ಕೋಟಿ ಕೊಟ್ಟಿದ್ದೀವಿ, ದಲಿತರೇನು ಹಿಂದೂಗಳಾಗೋದಿಲ್ವಾ? ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನಾವು ಹಿಂದೂ ಪರ ಅಂತ?
ಮುಸಲ್ಮಾನರಿಗೆ 3,70,000 ಕೋಟಿ ಬಜೆಟ್ ಅಲ್ಲಿ 3,000 ಕೋಟಿ ಕೊಟ್ಟಿದ್ದೀವಿ. ಓ ಇವರು ಮೈನಾರಿಟೀಸ್ಗೆ ಅಪೀಸ್ ಮಾಡ್ತಾ ಇದ್ದಾರೆ. ಪುಷ್ಟೀಕರಣ. ಅದರಿಂದ ಈ ಸುಳ್ಳುಗಳಿಗೆಲ್ಲ ನಾವು ಮಾತು ಕೊಡಬೇಡಿ, ಕೇಳಬೇಡಿ. ಇವತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಏನೇನು ಮಾತುಗಳನ್ನು ಕೊಟ್ಟಿದ್ದೇವೆ ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ, ಮುಂದಿನ ದಿವಸಗಳಲ್ಲಿ ಎಲ್ಲವನ್ನು ಕೂಡ ಹಂತ ಹಂತವಾಗಿ ಮಾಡ್ಕೊಂಡು ಬರ್ತೀವಿ. ಎಲ್ಲವನ್ನು ಕೂಡ 5 ವರ್ಷದಲ್ಲಿ ನಾವು ಯಾವುದನ್ನು ಕೂಡ ತಪ್ಪಿಸ್ಕೊಳ್ಳೋಕೆ ಹೋಗೋದಿಲ್ಲ. ನಮ್ಮ ಉದ್ದೇಶ ನಮ್ಮ ರಾಜ್ಯ ಈ ದೇಶದಲ್ಲಿ ಅತ್ಯುನ್ನತವಾದಂಥ ಒಂದು ರಾಜ್ಯ ಅಂತ ಏನು ಹೆಸರಿದೆ ಅದನ್ನು ಬೆಳೆಸಬೇಕು. ನಾವು ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಗಟ್ಟಿಯಾಗಿ ಸುರಕ್ಷತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಯಾರೇ ತಪ್ಪಿತಸ್ಥರಿರಲಿ, ಯಾವುದೇ ದಳ ಇರಲಿ, ಯಾವುದೇ ಫ್ರಂಟ್ ಇರಲಿ, ಯಾವುದೇ ಒಂದು ಹೆಸರಿನಲ್ಲಿ ಸಂಘಟನೆ ಇರಲಿ, ಅವರು ಇವರು ಅಂತ ಏನಿಲ್ಲ. ಯಾರೇ ಮಾಡಿದ್ರು ಕೂಡ ಅವ್ರನ್ನ ನಿಷ್ಪಕ್ಷಪಾತ ಕ್ರಮ ಆಗಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾರನ್ನು ಓಲೈಸುವಂಥ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ. ಯಾಕಂದರೆ ಜನರ ಒಂದು ಹಿತ ಮುಖ್ಯ ಹೊರತು ಯಾರೋ ಒಬ್ಬರಿಗೆ ಓಲೈಸುವಂಥದ್ದು ಮುಖ್ಯ ಅಲ್ಲ. ಅದಕ್ಕೆ ನಮ್ಮ ಒಂದು ಬದ್ಧತೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ನಾನು ನಿಮಗೆ ಮಾತನ್ನು ಕೊಡ್ತೇನೆ. ನಮ್ಮ ಸರ್ಕಾರ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದೇವೆ. ನಮ್ಮ ಸಂಪೂರ್ಣವಾದಂಥ ಯಾವುದೇ ಪಕ್ಷಪಾತ ಮಾಡ್ದೇನೆ, ಇಲ್ಲಿ ಕಾಂಗ್ರೆಸ್ ಅವರು ಬರೀ 2 MLA BJP ಗೆದ್ಬಿಟ್ಟಿದ್ದಾರೆ, ಅದಕ್ಕೆ ಇಲ್ಲಿ ನಾವು ಅಭಿವೃದ್ಧಿ ಮಾಡೋದಿಲ್ಲ ಅಂತ ನಾವು ಅಂತ ಒಂದು ಕೀಳ ಮಟ್ಟದ ರಾಜಕಾರಣ ಮಾಡೋದಿಲ್ಲ. ನಾವು ನಮ್ಗೆ ಎಲ್ಲರೂ ಜನ ಒಂದೇ, ಎಲ್ರಿಗೂ ಕೆಲಸ ಮಾಡಬೇಕು. ಆ ಕೆಲಸವನ್ನು ಸರ್ಕಾರದ ಎಲ್ಲ ಯೋಜನೆಗಳೇನಿದೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮುಂದಿನ ದಿವಸಗಳು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ತಗೊಂಡ್ಬರುವ ಮುಖಾಂತರ ಹೆಚ್ಚು ಬಂಡವಾಳ ಹೂಡಿಕೆ ಆಗೋದಕ್ಕೆ ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಏನು ಬೆಂಗಳೂರಿಗೂ ಮತ್ತು ದಕ್ಷಿಣ ಮಂಗಳೂರಿಗೆ ಒಂದು ವಿಶೇಷವಾದಂಥ ಒಂದು ಆರ್ಥಿಕ ಸಂಪರ್ಕವನ್ನ ಮಾಡಬೇಕು. ಆ ಆರ್ಥಿಕ ಸಂಪರ್ಕ ಒಂದು ಕಾರಿಡಾರ್ ಅನ್ನ ಒಂದು ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಚರ್ಚೆನ ಪ್ರಾರಂಭ ಮಾಡಿದ್ದೇವೆ. ಅದು ದೊಡ್ಡ ಮಹತ್ವಾಕಾಂಕ್ಷೆ ಯೋಜನೆ. ಅದೇನಾದರೂ ನಿರ್ಮಾಣ ಆದರೆ ದಕ್ಷಿಣ ಕನ್ನಡ ಮತ್ತು ಮಂಗಳೂರಿಗೆ ಅತಿ ಹೆಚ್ಚಿನ ಬಂಡವಾಳ ಹೂಡಿಕೆ ಆಗೋದಕ್ಕೆ, ಬೇರೆ ಬೇರೆ ಉದ್ದಿಮೆಗಳು ಬರೋದಕ್ಕೆ, ಇನ್ನು ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿಯಾಗೋದಕ್ಕೆ ಅದು ಕಾರಣ ಆಗುತ್ತೆ. ಆ ಒಂದು ಪರಿಕಲ್ಪನೆ ಇಟ್ಕೊಂಡು ಅದಕ್ಕೆ ನಾವು ಒತ್ತನ್ನು ಕೊಡ್ತೀವಿ. ಮತ್ತು ಬೇರೆ ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡ್ತೀವಿ. ಇಲ್ಲಿ ಅತ್ಯಂತ ಸುಂದರವಾದಂಥ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗುವಂಥ ವ್ಯವಸ್ಥೆಗಳಿದೆ, ಅದಕ್ಕೂ ಕೂಡ ಒತ್ತನ್ನು ಕೊಟ್ಟು ಇಲ್ಲಿಯ ಯುವಕರಿಗೆ ಕೆಲಸ ಸಿಗಬೇಕು, ಇಲ್ಲಿ ಆರ್ಥಿಕ ಚಟುವಟಿಕೆ ಹೆಚ್ಚಾಗಬೇಕು, ಇಲ್ಲಿಯ ಜನರಿಗೆ ಏನೇನು ಸವಲತ್ತುಗಳಿದೆ ಎಲ್ಲವೂ ಮುಟ್ಟಬೇಕು. ಆ ಒಂದು ರೀತಿಯಾಗಿ ನಮ್ಮ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತು ಇನ್ನು ಭಾಷಣ ಜಾಸ್ತಿ ಆಯಿತು ಅಂತ ಕಾಣುತ್ತೆ ಅಲ್ವಾ. ಅದಕ್ಕೆ ಈಗ ಇವತ್ತಿನ ಸಮಾವೇಶ ಇದು ಕೊನೆಯ ಸಮಾವೇಶ. ತದನಂತರ ನಮ್ಮ ಏನು ಮುಂದಿನ ಕೆಲಸ ಕಾರ್ಯಗಳು ಸರ್ಕಾರದಿಂದ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ತಾಲೂಕುಗಳಲ್ಲಿ ನಮ್ಮ ಜಿಲ್ಲಾ ಆಡಳಿತ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನಮ್ಮ DC ಅವರು, CEO ಅವರು, ತಹಸೀಲ್ದಾರ್ಗಳು ಮತ್ತು ಬೇರೆ ಎಲ್ಲ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ನಮ್ಮ ಎಲ್ಲ ಪ್ರತಿಯೊಂದು ನಮ್ಮ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಬಹಳ ಒಗ್ಗಟ್ಟಿನಿಂದ ಇವತ್ತು ಈ ಎಲ್ಲ ಸಮಾವೇಶಗಳನ್ನು ಯಶಸ್ವಿ ಮಾಡೋದಕ್ಕೆ ಫಲಾನುಭವಿಗಳನ್ನು ಆಹ್ವಾನವನ್ನು ನೀಡಿ ಒಳ್ಳೊಳ್ಳೆ ಅರೇಂಜ್ಮೆಂಟ್ಸ್ ಅನ್ನು ಮಾಡಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೂ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮೆಲ್ಲ ಜನರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದವನ್ನು ಹೇಳಿ ಇವತ್ತು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನರ ಪರವಾಗಿ ಜನರಿಗೋಸ್ಕರ ನಾವಿದ್ದೇವೆ. ಇವತ್ತು ನಾವು ಯಾರ್ದೋ ಒಬ್ಬರಿಗೆ ಯಾರೋ ದೊಡ್ಡ ಶ್ರೀಮಂತರಿಗೋಸ್ಕರ ದೊಡ್ಡವ್ರಿಗೋಸ್ಕರ ನಾವೇನು ಕೆಲಸ ಮಾಡಬೇಕಾಗಿಲ್ಲ. ಅವ್ರ ಕೆಲಸ ಹೇಗೋ ಆಗ್ತದೆ. ನಮ್ಮ ಮುಖ್ಯ ಗುರಿ ಆ ಸಾಮಾನ್ಯ ವ್ಯಕ್ತಿ, ಆ ಬಡ ಮಹಿಳೆ, ಆ ಬಡ ವ್ಯಕ್ತಿ, ಆ ರೈತ, ಆ ಕಾರ್ಮಿಕ, ಅವರ ನಮ್ಮ ಪ್ರಥಮ ಆದ್ಯತೆ. ಇವತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಡೀ ದೇಶದಲ್ಲಿ ನಾನು ಮೊದಲು ಹೇಳಿದ್ನ ನಿಮ್ಗೀಗ ಸುಮಾರು 40 ಲಕ್ಷ ಕೋಟಿ ಬಗ್ಗೆ ಹೇಳಿದ್ನಲ್ಲ, ಹೇಳಿಲ್ಲ? ತಮಗೆಲ್ಲ ಆಶ್ಚರ್ಯ ಆಗ್ಬೋದು. ನಾವು ಈ 50,000 ಕೋಟಿ ಬಗ್ಗೆ ಇದರಿಂದ ದಿವಾಳಿ ಆಗ್ತೀವಿ ಅಂತ ಹೇಳ್ತಾರಲ್ಲ. ಇಡೀ ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ದೊಡ್ಡ ಉದ್ದಿಮೆಗಾರರ, ದೊಡ್ಡ ಕಂಪನಿಗಳ ಮಾಲೀಕರು, ಬ್ಯಾಂಕಿನ ಲೋನ್ಗಳು ಎಷ್ಟು ಮಾಫ್ ಆಗಿದೆ? ಸುಮಾರು 14 ಲಕ್ಷ ಕೋಟಿ ಆ ಬ್ಯಾಂಕ್ ಲೋನ್ಸ್ ಅನ್ನ ವೇವ್ ಆಫ್ ಮಾಡಿದ್ದಾರೆ. ಕೊಡಬೇಕಾಗಿಲ್ಲ, ನೀವು ಕಟ್ಟಬೇಡಿ. ನೀವು 14 ಲಕ್ಷ ಕೋಟಿ. ಆಮೇಲೆ ಟ್ಯಾಕ್ಸ್ ಅನ್ನ, ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು. ಅದರಿಂದ ಸುಮಾರು 6 ಲಕ್ಷ ಕೋಟಿ ತೆರಿಗೆಯನ್ನ ಕಮ್ಮಿ ಮಾಡಿದ್ರು. ಅವ್ರಿಗೆ ಸಾಮಾನ್ಯ ಜನರ ಮೇಲೆ ತೆರಿಗೆ ಜಾಸ್ತಿ ಮಾಡಿದ್ರು.
ಶ್ರೀಮಂತರ ತೆರಿಗೆಯನ್ನು ಕಮ್ಮಿ ಮಾಡಿದ್ರು. 20 ಲಕ್ಷ ಕೋಟಿಯಷ್ಟು ಅವ್ರಿಗೆ ಅನುಕೂಲ ಆಯಿತು. ಅವ್ರಿಗೆ ಕೇಂದ್ರ ಸರ್ಕಾರ ಎಲ್ಲ ರೀತಿ ಸಹಾಯ ಮಾಡಿದ್ದೆ, ಮಾಡಲಿ ಬಿಡಿ, ನನಗೇನೋ ಅದ್ರ ಉದ್ದೇಶ ಏನೇ ಇರ್ಬೋದು, ಒಳ್ಳೇದೇ ಇರ್ಬೋದು. ಉದ್ದಿಮೆ ಬೆಳಿಬೇಕು, ಅವ್ರು ಇನ್ನೂ ಉಳ್ಕೋಬೇಕು, ಬೆಳಿಬೇಕು. ಆದರೆ ನಾವಿಲ್ಲಿ ನಮ್ಮ ಸಾಮಾನ್ಯ ಜನರಿಗೆ, ಬಡವರಿಗೆ ಎಲ್ಲರಿಗೂ ಕೂಡ 50,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಇವ್ರಿಗೆ ಏನು ಉರಿತದೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವ್ರಿಗೆ ಅವ್ರ ಪರವಾಗಿ ಗಮನ ಇರಲಿಲ್ಲಲ್ಲ. ಅದರಿಂದನೇ ಇವತ್ತು ಸಾಮಾಜಿಕ ನ್ಯಾಯ ಮತ್ತು ಸಾಮಾನ್ಯ ವ್ಯಕ್ತಿಗಳ ಪರವಾಗಿ ಸರ್ಕಾರ ನಮ್ಮ ದೃಷ್ಟಿ ಯಾವಾಗಲೂ ಇರುತ್ತೆ ಅಂತ ಹೇಳಿ ಇವತ್ತು ಅದೇ ರೀತಿಯಾಗಿ ನಮ್ಮ ಆಡಳಿತ, ಜಿಲ್ಲಾ ಆಡಳಿತ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಯಾರೋ ದೊಡ್ಡ ಕಾರಲ್ಲಿ ಬಂದವ್ರಿಗೆ ನೀವು ಬೇಗ ಕೆಲಸ ಮಾಡ್ಕೊಡ್ಬೇಡಿ, ಯಾರೋ ನಡ್ಕೊಂಡು ಬಂದು ಇಳಿದು ನಿಮ್ಮ ಆಫೀಸಿಗೆ ಬರ್ತಾರೆ, ಅವ್ರ ಕೆಲಸ ನೀವು ಮೊದಲು ಮಾಡ್ಕೊಡಿ. ಆ ರೀತಿಯಾದಂಥ ಮನೋಭಾವನೆ ನೀವು ಬೆಳೆಸ್ಕೋಬೇಕು, ಆ ರೀತಿಯಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ವಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನುಡಿದಂತೆ ನಡೆದಿದ್ದೇವೆ ಎನ್ನುವ ಮಾತನ್ನ ಸನ್ಮಾನ್ಯ ಉಸ್ತುವಾರಿ ಸಚಿವರು ನೆನಪಿಸಿದ್ದಾರೆ. ಅದು ಹೌದು ಅಂತ ನೀವು ಒಮ್ಮೆ ಕೃತಜ್ಞತಾಪೂರ್ವಕವಾಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಶ್ರೀ ಲೋಕೇಶ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಜನಪ್ರತಿನಿಧಿಗಳೇ, ಎಲ್ಲ ಗ್ರಾಮಸ್ಥರೇ, ಎಲ್ಲ ಇಲಾಖೆಗಳ ಮುಖ್ಯಸ್ಥರ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿ ಬಂಧುಗಳೇ, ಸಾರ್ವಜನಿಕರೇ, ಈ ಒಂದು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬೃಹತ್ ಸಮಾವೇಶ ಇವತ್ತು ಇಲ್ಲಿ ಸಮಾರೋಪಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 9 ತಾಲೂಕು ಪಂಚಾಯತ್ಗಳಲ್ಲಿ 9 ತಾಲೂಕು ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದ ಅಂತಿಮ ಸನ್ನಿವೇಶ ಈಗ ವಂದನಾರ್ಪಣೆ. ಅದಕ್ಕೂ ಮುಂಚಿತ ಇದಾದ ನಂತರ ವಂದನಾರ್ಪಣೆ ಆದ ನಂತರ ರಾಷ್ಟ್ರಗೀತೆ ಇದೆ. ದಯವಿಟ್ಟು ಎಲ್ಲರೂ ಅದಕ್ಕೆ ಗೌರವವನ್ನು ಕೊಡಬೇಕು. ಅದಾದ ನಂತರ ತೆಲುಕಿದ ಗೊಂಚಿಲ್ಲು ಎನ್ನುವಂಥ ಒಂದು ನಾಟಕ ಕೂಡ, ತುಳು ನಾಟಕ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಗೌರವಾನ್ವಿತರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಇವರಿಗೂ ಸಹ ಧನ್ಯವಾದಗಳ ಸಮರ್ಪಣೆ ಮಾಡ್ತೇನೆ. ಅದೇ ರೀತಿ ಸನ್ಮಾನ್ಯ ಶ್ರೀಮತಿ ಮಮತಾ ಗಟ್ಟಿ, ಅಧ್ಯಕ್ಷರು, ಗೇರು ಅಭಿವೃದ್ಧಿ ನಿಗಮ ಮಂಗಳೂರು, ಇವರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಆನಂದ್ ಕೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಇವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸನ್ಮಾನ್ಯ ಶ್ರೀ ಹರ್ಷವರ್ಧನ್, ಸಹಾಯಕ ಆಯುಕ್ತರು, ಮಂಗಳೂರು ಉಪವಿಭಾಗ, ಇವರಿಗೂ ಸಹ ಧನ್ಯವಾದಗಳ ಸಮರ್ಪಣೆ. ಸನ್ಮಾನ್ಯ ಶ್ರೀ ಪ್ರದೀಪ್ ಕುರ್ಡೇಕರ್, ತಹಶೀಲ್ದಾರರು, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಕೂಡ, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಶಕುಂತಳಾ ಶೆಟ್ಟಿ ಮೇಡಮ್ ಅವರು, ಮಾಜಿ ಶಾಸಕರು, ಅಭಯ್ ಚಂದ್ರ ಜೈನ್ ಸರ್ ಅವರು, ಇವರು ಸಹ ಮಾಜಿ ಸಚಿವರು. ಸೊ ಹಾಗೆ ಇವರೆಲ್ಲರೂ ಸಹ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಗೋಕುಲ್ ದಾಸ್, JD ಇಂಡಸ್ಟ್ರೀಸ್, ಇವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇವರು ನಮ್ಮ ಜಿಲ್ಲಾ ನೋಡಲ್ ಆಗಿದ್ದರು, ಈ ಸಮಾವೇಶದ ನೋಡಲ್ ಆಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಮಾಧ್ಯಮ ಬಂಧುಗಳು, ನಮ್ಮ ಜನಪ್ರತಿನಿಧಿಗಳು, ಹಾಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರಣಕರ್ತರಂತ ಎಲ್ಲರಿಗೂ, ಹಾಗೆ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ನ PDOಗಳು ಸಾಕಷ್ಟು ಶ್ರಮವನ್ನು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಎಲ್ಲರಿಗೂ ಸಹ ಧನ್ಯವಾದಗಳು. ಪೊಲೀಸ್ ಇಲಾಖೆ, ಹಾಗೆ KSRTC, ಎಲ್ಲ ಸಂಬಂಧಪಟ್ಟ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಅವರಿಗೂ ಸಹ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ಇದಾದ ನಂತರ ರಾಷ್ಟ್ರಗೀತೆ, ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಕೊಡಬೇಕಂತೇಳಿ ಮನವಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಬಳಿಕ ತೆಲಿಕೆದ ಗೊಂಚಲು ಎನ್ನುವಂಥ ತುಳು ಹಾಸ್ಯಮಯ ನಾಟಕ ಇದೆ. ದಯವಿಟ್ಟು ಎಲ್ಲರೂ ನಿಂತು ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದೀಗ ರಾಷ್ಟ್ರಗೀತೆ. जनगण मन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उज्जल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा,
जनगण मंगलदायक जय हे भारत भाग्य विधाता जय हे जय हे जय हे जय 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 हे। ಉಮೇಶ್ ಮಿಜಾರ್ ಇವರ ನೇತೃತ್ವದಲ್ಲಿ ಇದೀಗ ತೆಲಿಕೆದ ಗೊಂಚಲು ಎನ್ನುವಂತಹ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯ ಬಲಭಾಗದಲ್ಲಿ